ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ರೀ ಚೈತನ್ಯ ಚರಿತಾಮೃತ ಲೀಲಾ ಅಧ್ಯಾಯ 8ನೇ ತರಗತಿ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ಭಗವತೆ ಓಂ ಅಜ್ಞಾನತಿಮಿರಾಂಧ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ದೇಹಂ ಶ್ರೀ ಪದ ಗುರು ಚ ಶ್ರೀರೂಪ ಅಗ್ರಜಾತಂ ಸಹಗಣಾನಿತಂ ತಂ ಜೀ ಸಾದ್ವೈತ ಪರಿಜನ ಸಹಿತಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಗಣಲಲಿತಾ ಶ್ರೀ ವಿಶಾಖಾನ್ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ದೇಶ ಗೋಪಿ ರಾಧಾ ಕಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನು ಪ್ರಣಮಾಮಿ ಹರಿಪ್ರಿಯ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನೇ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಹರೇ ಕೃಷ್ಣ ಹರೇ 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 ರಾಮ 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 ಹರೇ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ की ಪ್ರಭುಪಾದ್ की ದೇವ್ की ಎಲ್ಲ ಗುರು ಪರಂಪರೆಗೂ ಎಲ್ಲ ದೀಕ್ಷಾ ಗುರುಗಳು ಎಲ್ಲ ಶಿಕ್ಷಾ ಗುರುಗಳು ಭಾವನೆಭ್ಯೋ ಶಿಲ ಪ್ರಭುಪಾದ್ की ಗುರು. ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಹೌದು ಕೃಷ್ಣ, ಎಲ್ಲರಿಗೂ ಕ್ಲಿಯರ್ ಇದೆ ಅಲ್ವಾ? ವಾಯ್ಸ್ ಕೇಳಿಸ್ತದಲ್ವಾ ಮಾತಾಜಿ ಅವ್ರದ್ದು? ಕಟ್ ಆಗ್ತದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಬ್ರೇಕ್ ಆಗ್ತಿದೆ ಮಾತಾಜಿ. ಹರೇ ಕೃಷ್ಣ. ಬ್ರೇಕ್ ಪ್ರಣಪ್ಕೊಂಡು ಮಾತಾಜಿ. ಬ್ರೇಕ್ ಅದೇ ಆಗ್ತಿದೆ ಮಾತಾಜಿ. ಕಟ್ ಆಗ್ತದೆ ಅಂತ ಹೇಳ್ದೆ ನಾನು. ಹೌದಾ? ಹರೇ ಕೃಷ್ಣ. ಈಗ ಕರೆಕ್ಟ್ ಆಗಿದೆ ಮಾತಾಜಿ. ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಕ್ಕಿಂತ ನಾವು ಯಾವ ವಿಷಯಗಳು ತಿಳ್ಕೊಂಡು ನಾವು ಇವತ್ತು ಮುಂದುವರಿಯೋಣ. ಸೊ ನಿನ್ನೆ ತರಗತಿಯಲ್ಲಿ ನಾವು ಹರಿದಾಸ್ ಪಂಡಿತರ ಕೆಲವೊಂದು ಗುಣಲಕ್ಷಣಗಳನ್ನ ತಿಳಿದುಕೊಳ್ತಾ ಇದ್ವಿ. ಹೇಗೆ ಹರಿದಾಸ ಪಂಡಿತರು ತಮ್ಮ ಮಾತುಗಳಿಂದ ಎಲ್ಲಿ ಪ್ರವಚನ ನಡೀತಾ ಇತ್ತು, ವೈಷ್ಣವರ ಸಭೆ ಸೇರಿತ್ತು, ಅಲ್ಲಿ ಪೂರ್ಣ ಚಂದ್ರನಂತೆ ಅವರು ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ರು ಅಂತ ಹೇಳಿ. ಸೊ ಹೀಗೆ ಅವರ ಒಂದು ಗುಣವನ್ನ ದಿವ್ಯ ಗುಣವಾಗಿ ಮತ್ತೆ ಜೊತೆಗೆ ತಮ್ಮ ಒಂದು ದಿವ್ಯ ಗುಣವನ್ನ ಅಮೃತಕ್ಕೆ ಹೋಲಿಸಲಾಗಿದೆ. ಸೊ ಆ ಅಮೃತವನ್ನ ಭಕ್ತರೆಲ್ಲರೂ ಕೂಡ ಆನಂದದಿಂದ ಸವಿತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಭಕ್ತನ ಮಾತುಗಳು ಕೇವಲ ಶಬ್ದಗಳಾಗಬಾರ್ದು, ಅವು
ಬೆಳಕು ಆಗಿರ್ಬೇಕು. ಮತ್ತೆ ಆ ಬೆಳಕಿನಿಂದ ಇತರರಿಗೆ ಆನಂದ ಸಿಗ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿ ಕೇವಲ ಸೂರ್ಯನಿಗೆ ಹೋಲಿಸಿಲ್ಲ, ಚಂದ್ರನಿಗೆ ಹೋಲಿಸಿರುವಂತದ್ದು. ಯಾಕೆಂದ್ರೆ ಸೂರ್ಯನ ಪ್ರಕಾಶ ತುಂಬಾ ತೀಕ್ಷ್ಣವಾಗಿರುವಂತದ್ದು, ಆದ್ರೆ ಅದೇ ಪೂರ್ಣಚಂದ್ರನ ಒಂದು ಬೆಳಕು ತುಂಬಾನೇ ಶಾಂತಿಯುತವಾಗಿರುವಂತದ್ದು, ಕತ್ತಲೆಯನ್ನ ದೂರ ಮಾಡುವಂತದ್ದು, ಮತ್ತೆ ಎಲ್ಲರಿಗೂ ಕೂಡ, ಎಲ್ಲಾ ಜೀವರಾಶಿಗಳಿಗೂ ಕೂಡ ಸಮಾನವಾದಂತ ಪ್ರಕಾಶವನ್ನ ಕೊಡುವಂತದ್ದು. ಹಾಗೆ ಹರಿದಾಸ ಪಂಡಿತರ ಒಂದು ಮಾತುಗಳು ಇತ್ತು ಅಂತ ಹೇಳಿ ಇಲ್ಲಿ ಒಂದು ಸಾದೃಶ್ಯ ರೂಪದಲ್ಲಿ ತಿಳಿಸಿದ್ದಾರೆ. ಹೀಗೆ ತಮ್ಮ ಕಥೆ ಮೂಲಕ ಏನ್ ಮಾಡ್ತಾ ಇದ್ರು, ಅಲ್ಲಿ ನೆರೆದಿರುವಂತಹ ವೈಷ್ಣವರ ಮನಸ್ಸಿನ ಕತ್ತಲೆಯನ್ನ ಅವರು ದೂರ ಮಾಡ್ತಾ ಇದ್ರು. ಹೀಗೆ ನಾವು ತಿಳ್ಕೊಳ್ಳೋದೇನು, ನಾವು ಕತ್ತಲೆಯನ್ನ ದೂರ ಮಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ನಮ್ಮ ಮಾತುಗಳಿಂದ ಇತರರಿಗೆ ನೋವು ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು. ಮತ್ತೆ ನಮ್ಮನ್ನ ನಾವು ವಿಶ್ಲೇಷಿಸಿಕೊಳ್ಳುವಂಥದ್ದು. ನಮ್ಮ ಮಾತುಗಳು ಕತ್ತಲೆಯನ್ನ ಹೆಚ್ಚಿಸ್ತಾ ಇದೆಯಾ ಅಥವಾ ಬೆಳಕನ್ನ ಕೊಡ್ತಾ ಇದೆಯಾ ಅನ್ನೋದನ್ನ ನಮ್ಮನ್ನ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಕಥಾಯ ಸಭಾ ಉಜ್ವಲ ಅನ್ನೋದನ್ನ ನಾವು ನಿನ್ನೆ ಒಂದು ಶ್ಲೋಕದಲ್ಲಿ ನೋಡಿದ್ವಿ. ಅಂದ್ರೆ ಸಭೆಯಲ್ಲಿ ಎಲ್ರೂ ಒಂದೇ ಮನಸ್ಥಿತಿಯನ್ನು ಹೊಂದಿರೋದಿಲ್ಲ, ಅಥವಾ ಕೇಳುಗರು ಒಂದೇ ಮನಸ್ಥಿತಿಯನ್ನ ಹೊಂದಿರೋದಿಲ್ಲ. ಸೊ ಕೆಲವರು ಗೊಂದಲದಲ್ಲಿ ಇರ್ತಾರೆ, ಇನ್ನು ಕೆಲವರು ಉತ್ಸಾಹದಲ್ಲಿ ಇರ್ತಾರೆ, ಇನ್ನು ಕೆಲವರು ನಿರುತ್ಸಾಹದಲ್ಲಿ ಇರ್ತಾರೆ. ಆದ್ರೆ ಒಬ್ಬ ಶುದ್ಧ ಭಕ್ತರ ಮಾತುಗಳು ಹೇಗಿರುತ್ತೆ ಅಂದ್ರೆ, ಎಲ್ಲರ ಮನಸ್ಸು ಕೂಡ, ಗೊಂದಲದಲ್ಲಿರುವಂತಹ ವ್ಯಕ್ತಿಯ ಮನಸ್ಸು, ನಿರುತ್ಸಾಹದಲ್ಲಿರುವಂತಹ ವ್ಯಕ್ತಿಯ ಮನಸ್ಸು, ಮತ್ತೆ ಉತ್ಸಾಹದಲ್ಲಿರುವಂತಹ ವ್ಯಕ್ತಿಯ ಮನಸ್ಸು, ಎಲ್ಲರ ಮನಸ್ಸು ಕೂಡ ಪ್ರಕಾಶಮಾನವಾಗುತ್ತೆ. ಅಷ್ಟು ಸ್ಪಷ್ಟವಾಗಿರುತ್ತೆ, ಅಷ್ಟು ಭಕ್ತಿಗೆ ಉತ್ಸಾಹ ಬರುತ್ತೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕಾಗಿ ಅದನ್ನ ಒಂದು ಉಪಮೆಗೆ ಹೋಲಿಸಿದ್ದಾರೆ, ಗುಣಾಮೃತ ಅಂತ ಹೇಳಿ. ಸೊ ಗುಣ ಅಮೃತ, ಸೊ ಇದು ಭಕ್ತನ ಒಂದು ದಿವ್ಯವಾದಂತಹ ಗುಣ ಅಂತ ಹೇಳ್ತಾರೆ. ಯಾಕಂದ್ರೆ ಅದೊಂದು ಅಮೃತವನ್ನ ಸವಿದಂತೆ. ಅಮೃತ ಅನ್ನುವಂತಹದ ಅಮೃತದ ಒಂದು ರುಚಿಯನ್ನ ನಾವೆಲ್ಲರೂ ಕೂಡ ನೋಡ್ಲಿಲ್ಲ, ಕೇವಲ ಕೇಳಿದೀವಿ ಅಷ್ಟೇ. ಆದ್ರೆ ಇಲ್ಲಿ ಒಬ್ಬ ಭಕ್ತನ ಮಾತುಗಳಿಂದ ನಾವು ಅಮೃತವನ್ನ ಯಾವಾಗ್ಲೂ ಕೂಡ ಸವಿಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಹರಿದಾಸ ಪಂಡಿತರು ವಿನಯವಾಗಿದ್ರು, ದೋಷ ದರ್ಶನ ಇರ್ಲಿಲ್ಲ ಅವರಲ್ಲಿ. ಯಾವಾಗ್ಲೂ ಕೂಡ ಇತರರಲ್ಲಿ ದೋಷವನ್ನ ಕಾಣದೆ ಒಳ್ಳೆಯ ಗುಣಗಳನ್ನ ಅವರು ಕಾಣ್ತಾ ಇದ್ರು. ಮತ್ತೆ ಇತರರಿಗೆ ಒಂದು ಸೇವಾ ಭಾವವನ್ನ ಕೊಡುವವರಾಗಿದ್ರು. ಮತ್ತೆ ಸೊ ಈ ಗುಣಗಳು ಇತರರಿಗೆ ಪ್ರೇರಣೆಯನ್ನ ಕೊಡುತ್ತೆ, ಮತ್ತೆ ಆನಂದವನ್ನ ಕೊಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ಅದೇ ಮುಂದುವರಿತಾ ಇದು ಒಂದು ಶ್ಲೋಕದಲ್ಲಿ ಮತ್ತೆ ಹರಿದಾಸರ ಪಂಡಿತರ ಕುರಿತಾಗಿಯೇ ಇದೆ. ಅದ ಏನು ಅನ್ನೋದನ್ನ ನಾವು ನೋಡೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8ರ 65ನೇ ಶ್ಲೋಕ. ನಾವು ಇವತ್ತಿದನ್ನ ಹೇಳಲಿಲ್ಲ ಅಲ್ಲ, ಕ್ಷಮಿಸಿ. ಅದನ್ನ ಪ್ರಾರಂಭ ಮುಗಿಸಿ ನಾವು ಮಾಡೋಣ. ಜೈಕಾರ ಹೇಳಿಲ್ಲ, ಜೈಕಾರ ಹೇಳಿ ಪ್ರಾರಂಭ ಮಾಡೋಣ ಈ ಶ್ಲೋಕನ. ಜಯ ಏನ್ ಹೇಳಿದ್ರ ಮಾತಾಜಿ? ಇಲ್ಲ ಮಾತಾಜಿ, ಕಂಟಿನ್ಯೂ ಮಾಡಿ. ಹಾ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಎಲ್ರು ರಿಪೀಟ್ ಮಾಡಿ. ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8ರ 65ನೇ ಶ್ಲೋಕ. तेंग हो अति कृपा करी आज्ञा कैला मोरे, ಗೌರಾಂಗೀರ ಶೇಷ ಲೀಲಾ ವರ್ಣಿ ಬಾರತಾರೆ. ಇನ್ನೊಮ್ಮೆ ಹೇಳ್ತೀನಿ. तेंग हो अति कृपा करी आज्ञा कैला मोरे, ಗೌರಾಂಗೇರ ಶೇಷ ಲೀಲಾ ವರ್ಣಿ ಬಾರತಾರೆ. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 65.
तेंगा हो हाथी कृपा करी आज्ञा कैला मोरे गौरांगीर शेष लीला ವರ್ಣಿ ಭಾರತಾರೆ. ತೇಂಗಾವು ಅವರು ಅತಿ ಬಹಳ ಕೃಪಾ ದಯೆ ಕರಿ ತೋರಿಸುವುದು ಆಜ್ಞಾ ಆದೇಶ ಕೈಲ ಮಾಡಿದರು ಮೋರೆ ನನಗೆ ಗೌರಾಂಗೀನ ಭಗವಾನ್ ಚೈತನ್ಯರ ಲೀಲೆಗಳ ಕೊನೆಯ ಭಾಗವನ್ನು ವರ್ಣಿಸುವ ತಾರೆ ವಿಷಯವನ್ನು. ಅನುವಾದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅವರು ನನ್ನಲ್ಲಿ ಅವ್ಯಾಜ ಕರುಣೆ ತೋರಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೊನೆಯ ಲೀಲೆಗಳನ್ನು ಕುರಿತು ಬರೆಯುವಂತೆ ಆಜ್ಞಾಪಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು ಈ ಹರಿದಾಸ ಪಂಡಿತರು ಅವರ ಒಂದು ಅಪಾರ ಕೃಪೆಯಿಂದ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಹರಿದಾಸ ಪಂಡಿತರ ಒಂದು ಅಪಾರ ಕೃಪೆಯಿಂದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗೆ ಆಜ್ಞೆ ನೀಡಿ, ಅಂದ್ರೆ ಅವರು ಆಜ್ಞೆ ನೀಡಿ ಶ್ರೀ ಚೈತನ್ಯ ಚರಿತಾಮೃತ ಅಂದ್ರೆ ಚೈತನ್ಯ ಮಹಾಪ್ರಭುವಿನ ಅಂತಿಮ ಲೀಲೆಯನ್ನ ಬರೀಲಿಕ್ಕೆ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಆಜ್ಞಾಪಿಸಿದ್ರು ಅಂತ ಹೇಳಿ, ಅಂದ್ರೆ ಭಕ್ತಿ ಸೇವೆ ಅನ್ನುವಂಥದ್ದು ಸ್ವಯಂ ಚಾಲಿತವಾಗಿ ಇಲ್ಲ ನಮ್ಗೆಲ್ರಿಗೂ ಕೂಡ. ಈ ಕಲಿಯುಗದಲ್ಲಿ ಅದೆಲ್ಲ ದ್ವಾಪರ ಯುಗದಲ್ಲಿ ವೃಂದಾವನದಲ್ಲಿರುವಂತಹ ಗೋಪಿಕೆಯರಿಗೆ ಮಾತ್ರ ಇತ್ತು, ಸ್ವಕೀಯ ಪರಕೀಯದವರಿಗೆ ಮಾತ್ರ ಇತ್ತು ಅದು. ಸೊ ನಮ್ಗೆಲ್ಲ ಇಲ್ಲ. ಹೀಗೆ ಈ ಭಕ್ತಿ ಸೇವೆ ಅನ್ನುವಂಥದ್ದು ಸ್ವಯಂವಾಗಿ ಆಗೋದಿಲ್ಲ. ಸೊ ಯಾರ ಮುಖೇನ ಆಗುತ್ತೆ ನಮ್ಗೆಲ್ರಿಗೂ ಕೂಡ ಭಕ್ತಿ. ನಮ್ಗೂ ಬೇಕಾಗಿರುವಂಥದ್ದು ಸಾಧನಾ ಭಕ್ತಿ ಅಂದ್ರೆ ಪ್ರೇರಣಾ ಭಕ್ತಿ, ಈ ವೈದಿ ಸಾಧನಾ ಭಕ್ತಿ ಅಂತ ಹೇಳ್ತೀವಲ್ಲ, ಭಕ್ತಿ ರಸಾಮೃತ ಸಿಂಧುವಿನಲ್ಲಿರುವಂತಹದ್ದು. ಹಾಗೆ ವೈದಿ ಸಾಧನಾ ಭಕ್ತಿ ನಮ್ಮಲ್ಲಿರುವಂಥದ್ದು. ರಾಗಾನುಗ ಭಕ್ತಿ ಅನ್ನುವಂಥದ್ದು ಈ ಯಾರು ರೂಪಾನುಗರನ್ನ ರೂಪ ಅನುಗರು ಅಂತ ಹೇಳಿ ಕರೀತೀವಿ, ರೂಪ ಗೋಸ್ವಾಮಿಯರನ್ನ ಅನುಸರಿಸ್ತಾರೋ ಅವ್ರಿಗೆ ಇರುವಂಥದ್ದು ರೂಪಾನುಗ. ಇದನ್ನ ನಾವೆಲ್ಲ ರಾಗಾನುಗ ಭಕ್ತಿ ಬೇರೆ. ವೈದಿ ಸಾಧನಾ ಭಕ್ತಿಯಲ್ಲಿ ಇರುವಂತವ್ರು ಆ ವಿಧಿ ವಿಧಾನಗಳನ್ನ ನಾವು ಅನುಸರಿಸುವಂಥದ್ದು ನಮಗೆ ತಿಳಿದಿರುವಂಥದ್ದಲ್ಲ. ಆ ವಿಧಿ ವಿಧಾನಗಳನ್ನ ನಾವು ಅನುಸರಿಸುವಂಥದ್ದು ಗುರು ನಮ್ಗೆ ಯಾವ ವಿಧಿವಿಧಾನಗಳನ್ನು ಕೊಟ್ಟಿದಾರೋ ಅವುಗಳ ಮೂಲಕ ನಾವು ಅವುಗಳನ್ನ ಅನುಸರಿಸ್ತೇವೆ ವಿನಃ ನಮ್ಗೆ ತಿಳಿದಿರೋ ಹಾಗೆ ನಾವು ಇರಲ್ಲ. ಹಾಗೆ ಭಕ್ತಿ ಸೇವೆ ಸ್ವಯಂ ತಂತಾನೆ ಬರೋದಿಲ್ಲ. ಯಾರಿಂದ ಬರುತ್ತೆ? ಗುರುವಿನ ಮುಖೇನ ಬರುತ್ತೆ. ಸೊ ಕೇವಲ ಗುರು ಕೊಟ್ರೆ ಆಯ್ತಾ? ನೋಡಿ, ಯಾಕಂದ್ರೆ ಶ್ರೀಲ ಪ್ರಭುಪಾದರು ಎಲ್ರಿಗೂ ಸಮನಾಗಿ ಹಂಚಿದ್ದಾರೆ ಇದನ್ನೆಲ್ಲ. ಚೈತನ್ಯ ಮಹಾಪ್ರಭುಗಳು ಕೂಡ ಸಮನಾಗಿ ಆ ಒಂದು ಮಹಾಮಂತ್ರವನ್ನ ಹಂಚಿರುವಂತದ್ದು. ಆದ್ರೆ ಎಷ್ಟು ಜನರು ಅದನ್ನ ಪ್ರಾಮಾಣಿಕವಾಗಿ ತೆಗೆದುಕೊಳ್ತಾರೆ, ಎಷ್ಟು ಜನರು ಅದನ್ನ ಒಂದು ವಿಶ್ವಾಸವಿಟ್ಟು, ಅಂದ್ರೆ ನಿನ್ನೆ ತರಗತಿಯಲ್ಲಿ ವಿಶ್ವಾಸದ ಕುರಿತಾಗಿ ನಾವು ಮಾತಾಡಿದ್ವಿ. ಎಷ್ಟು ಜನರು ಆ ಒಂದು ಜಪದ ಮೇಲೆ ವಿಶ್ವಾಸ ಇಟ್ಟು ಅದನ್ನ ಜಪ ಮಾಡ್ಬೇಕು ಅಂತ ಹೇಳಿ ತಗೊಳ್ತಾರೆ? ಇಲ್ಲ. ಯಾಕಂದ್ರೆ ಯಾರು ಆ ವಿಶ್ವಾಸ ಇಟ್ಟು ಆ ಒಂದು ಗುರು ಕೊಟ್ಟಂತಹ ಆಜ್ಞೆಯನ್ನ ಪಾಲಿಸ್ತಾರೋ ಅಲ್ಲಿ ಒಂದು ಕೃಪೆ ಅನ್ನುವಂಥದ್ದಿರುತ್ತೆ. ಹಾಗೆ ಸೊ ಕೇವಲ ಗುರು ಅಲ್ಲ, ಗುರು ಮತ್ತೆ ವೈಷ್ಣವರ ಕೃಪೆಯಿಂದ ಮಾತ್ರ ಇದು ಸಾಧ್ಯವಾಗುತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿದು ಬರುತ್ತೆ. ಯಾಕಂದ್ರೆ ಹರಿದಾಸ ಪಂಡಿತರ ಒಂದು ಅಪಾರ ಕೃಪೆಯಿಂದ ಯಾರು ಈ ಒಂದು ಲೇಖಕರು ಈ ಚೈತನ್ಯ ಚರಿತಾಮೃತದ ಅಂತಿಮ ಲೀಲೆ ಬರೀಲಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಹರಿದಾಸ ಪಂಡಿತರ ಒಂದು ಕೃಪೆ ಮತ್ತೆ ಅವರ ಒಂದು ಮಾರ್ಗದರ್ಶನದಿಂದ ನನ್ಗಿದು ಸಾಧ್ಯ ಆಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು ಅತಿ ಕೃಪಾ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ತೆಂಗಹೋ ಅತಿ ಕೃಪಾ ಕರಿ ಆಜ್ಞಾ ಕೈಲಾ ಮೋರೆ. ಅತಿ ಕೃಪೆ, ಕೃಪೆಗೂ ಅತಿ ಕೃಪೆಗೂ ವ್ಯತ್ಯಾಸ ಇದೆ. ಕೃಪೆ ಅಂದ್ರೆ ಸಾಧಾರಣವಾದಂತ ಕೃಪೆ, ಅರ್ಹತೆ ಇಲ್ಲದೆ ಇದ್ರೂನು ಅರ್ಹತೆ ಸೊ ಕೃಪೆ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಕೊಡುವಂತಹ ಕೃಪೆ. ಆದ್ರೆ ಇಲ್ಲಿ ಅತಿ ಕೃಪೆ ಅನ್ನೋದನ್ನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಅರ್ಹತೆ ಇರ್ಲಿ ಅಥವಾ ಅರ್ಹತೆ ಇಲ್ಲದೆ ಇರ್ಲಿ ನೋಡದೆ ಕೊಡುವಂತ ಒಂದು ಕೃಪೆ, ಅದಕ್ಕೆ ಒಂದು ಅತಿ ಕೃಪೆ ಅಂತ ಹೇಳಿ ಕರೀತಾರೆ. ಸೊ ಈಗ ಉದಾಹರಣೆಗೆ ಈ ಜಗಾಯಿ ಮದಾಯಿನ ನೋಡಿರ್ಬಹುದು ನೀವು. ಜಗಾಯಿ ಮದಾಯಿ ಅಷ್ಟೊಂದು ಕೃಪೆಗೆ ಅರ್ಹರಿದ್ರ? ಅವರು ಮಾಡಿರುವಂತಹ ಕಾರ್ಯಗಳನ್ನ ನೋಡಿದ್ರೆ, ಚಟುವಟಿಕೆಗಳನ್ನ ನೋಡಿದ್ರೆ, ಸೊ ಇಮಿಡಿಯೇಟ್ ಆಗಿ ಇನ್ಸ್ಟಂಟ್ ಆಗಿ ಅವ್ರಿದ್ದ ಜಾಗದಲ್ಲೇ ಕೃಪೆ ಸಿಕ್ತು ನಿತ್ಯಾನಂದ ಪ್ರಭುಗಳದ್ದು. ಸೊ ಅವ್ರು ಅರ್ಹರಿದ್ರ? ಇಲ್ಲ. ನೋಡಿ, ಇದು ನಿತ್ಯಾನಂದ ಪ್ರಭುಗಳಿಂದ ಅವ್ರಿಗೆ ಸಿಕ್ಕಿರುವಂತಹ ಅತೀ ಕೃಪೆ ಅಂತ ಹೇಳ್ತೀವಿ. ಕೃಪೆ ಅಲ್ಲ,
ಅತಿ ಕೃಪೆ. ಇದಕ್ಕೆ ಅವ್ಯಾಜ ಕರುಣೆ ಅಂತ ಕೂಡ ನಾವು ಕರಿತೀವಿ. ಅವ್ಯಾಜ ಕರುಣೆ ಅಂದ್ರೆ ಕಾರಣವಿಲ್ಲದೆ ಇರುವಂತಹ ಒಂದು ಕರುಣೆ. ಕಾರಣನೇ ಇಲ್ಲ, ನಾವೆಲ್ಲನೂ ಕೂಡ ಒಂದು ಕಾರಣಕ್ಕಾಗಿ ಮಾಡ್ತೇವೆ ಅಲ್ಲ. ನಾವು ನನ್ನ ಮಗ ಅವನು, ಅದಕ್ಕಾಗಿ ನಾನು ಅವನಿಗೆ ಕಾರಣದಿಂದ ಆ ಒಂದು ಅವನಿಗೆ ಆ ಲೈಫ್ ಆಗ್ಲಿ ಅವ್ನು ಬೇಕಾಗಿರೋದನ್ನ ನಾನು ಕೊಡ್ತೇನೆ. ಸೊ ಅದನ್ನೇ ನಾನು ಬೇರೆಯವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬೇರೆಯವ್ರಿಗೆ ನಾನು ಮಾಡೋದಿಲ್ಲ. ಬೇರೆಯವ್ರಿಗೆ ನಾನು ಕರುಣೆ ತೋರಿಸ್ತೀನಾ? ಇಲ್ಲ. ರೋಡಲ್ಲಿ ಹೋಗುವವರಿಗೆ ನಾವು ತೋರಿಸ್ಲಿಕ್ಕಾಗತ್ತಾ? ಇಲ್ಲ. ಯಾಕೆ? ಆ ಒಂದು ಕಾರಣವಿಲ್ಲದ ಕರುಣೆ ಇಲ್ಲ ನಮ್ಗೆ. ಬಟ್ ನಮ್ಮಂತ ಬದ್ಧ ಜೀವಿಗಳಿಗೆ ಕಾರಣನೇ ಇಲ್ಲ ಅವರು ನಮ್ಗೆ ಬಿಡಿಸ್ಲಿಕ್ಕೆ. ಆದ್ರೂ ಕೂಡ ಆ ಬದ್ಧ ಜೀವಿಗಳನ್ನ ಅವರು ಬಿಡಿಸ್ಲಿಕ್ಕೆ ಶ್ರೀಲ ಪ್ರಭುಪಾದರು ಮತ್ತೆ ಹಿಂದಿನ ಒಂದು ಗುರು ಪರಂಪರೆಯಲ್ಲಿ ಈ ಷಟ್ ಗೋಸ್ವಾಮಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿರುವಂತಹ ಒಂದು ಹಿಂದೆ ಇರುವ ಕಾರಣನೇ ಅತಿ ಕೃಪೆ ಇರುವಂತದ್ದು. ಅಂದ್ರೆ ನಮ್ಮ ಒಂದು ಅರ್ಹತೆ ನೋಡ್ಲಿಲ್ಲ, ಯಾಕೆ ನಾವು ಇನ್ನೂ ಕೂಡ ಅರ್ಹರಾಗಿಲ್ಲ. ಅರ್ಹತೆ ನೋಡದೆ ಕೊಡುವಂತದ್ದಕ್ಕೆ ಅತಿ ಕೃಪೆ ಅಂತ ಹೇಳಿ ಕರೀತಾರೆ. ಅಂದ್ರೆ ಯೋಗ್ಯರಲ್ಲದಿದ್ರು ಕೂಡ ದೊರಕುವಂತ ಒಂದು ಅವಕಾಶ, ಆ ಗುರುವಿನ ಒಂದು ಕೃಪೆ ಸಿಗುವಂತದ್ದು ಅಂತ ಹೇಳಿ. ಹೀಗೆ ಕವಿರಾಜ ಗೋಸ್ವಾಮಿ ತಮಗೆ ಅರ್ಹತೆ ಇಲ್ಲ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದಾರೆ ಇಲ್ಲಿ. ನನಗೆ ಅರ್ಹತೆ ಇಲ್ಲ, ಆದ್ರೆ ವೈಷ್ಣವರ ಕೃಪೆಯಿಂದ, ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಹರಿದಾಸ ಪಂಡಿತರ ಒಂದು ಕೃಪೆಯಿಂದ ಮಹತ್ತರ ಸೇವೆ ನನಗೆ ದೊರೆಯಿತು. ಆ ಮಹತ್ತರ ಸೇವೆಯಿಂದ ನಾನು ಈ ಒಂದು ಚೈತನ್ಯ ಚರಿತಾಮೃತದ ಅಂತಿಮ ಲೀಲೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಯಾವುದು? ಗಂಗೂರಾಂಗೇರ ಶೇಷ. ಶೇಷ ಅಂದ್ರೆ ಕೊನೆಯದಾಗಿರುವಂತಹ ಒಂದು ಭಾಗ. ಆ ಕೊನೆಯದಾಗಿರುವಂತಹ ಭಾಗವನ್ನ ನನಗೆ ಬರೀಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಇನ್ನೊಂದು ಇದೆ ಆಜ್ಞಾ ಕೈಲ ಮೋರೆ. ಆಜ್ಞೆಯ ಒಂದು ಮಹತ್ವ ಇಲ್ಲಿ ತಿಳಿಸ್ತಾ ಇರುವಂತದ್ದು ಅಂದ್ರೆ ಭಕ್ತಿಯಲ್ಲಿ ಸ್ವಯಂ ಮಾಡೋದಲ್ಲ. ಈಗಾಗ್ಲೇ ಹೇಳಿರುವಂತದ್ದು ಏನು? ವೈದಿ ಸಾಧನಾ ಭಕ್ತಿ ಅನ್ನುವಂಥದ್ದನ್ನ ನಾವು ಅನುಸರಿಸ್ತಾ ಇದ್ದೇವೆ. ಅಂದ್ರೆ ನಾವು ಸ್ವಯಂ ಮಾಡ್ತಾ ಇಲ್ಲ, ಅವ್ರು ಹೇಳಿದ ಹಾಗೆ ನಾವು ಮಾಡ್ತಾ ಇದ್ದೇವೆ ಅಲ್ಲ. ಇಲ್ಲ ಅಂದ್ರೆ ನಮ್ಗೆ ಮಾಡ್ಲಿಕ್ಕಾಗೋದಿಲ್ಲ ಅದನ್ನ. ಯಾವ್ದು ಏನನ್ನು ಕೂಡ ನಾನೇ ತಿಳ್ಕೊಂಡು ಇನ್ನೂವರೆಗೂ ಯಾರು ಕೂಡ ಮಾಡ್ಲಿಲ್ಲ. ನಾನು ಸ್ವಯಂಗೆ ನಾನು ತಿಳ್ಕೊಂಡು ಮಾಡ್ತೀನಿ ಅಂತ ಏನೋ ಒಂದು ಪ್ರೇರಣೆ, ಒಂದು ಪರೋಕ್ಷವಾದಂತಹ ಪ್ರೇರಣೆ ನಮ್ಗೆ ಸಿಕ್ಕೇ ಸಿಗುತ್ತೆ. ಇದೇ ಪರೋಕ್ಷವಾದಂತಹ ಪ್ರೇರಣೆ ನಮ್ಗೆ ಸಿಗ್ತಾ ಇರುವಂತದ್ದು ಏನು? ಆಜ್ಞೆಯಿಂದ ಮಾಡುವಂಥದ್ದು. ನಮ್ಗೆಲ್ಲ ಆಜ್ಞೆ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು, ನೀವು 4 ರಿಲೇಟಿವ್ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡ್ಬೇಕು, 16 ರೌಂಡ್ಸ್, ಕನಿಷ್ಠವಾಗಿ 16 ಸುತ್ತು ಜಪವನ್ನ ಮಾಡ್ಬೇಕು. ಇದೆಲ್ಲ ನಮ್ಗೆ ಆಜ್ಞೆ ಇರುವಂತದ್ದು. ಸೊ ಇದು ಆಜ್ಞೆ ಮಹತ್ವ ಏನಂದ್ರೆ, ಯಾಕೆಂದ್ರೆ ಆಜ್ಞೆ ಇದ್ರೇನೆ ಕೃಷ್ಣನ ಅನುಗ್ರಹ ಇರುತ್ತೆ. ನಾವು ಕೆಲವೊಂದ್ಸಲಿ ಹೇಳ್ತೀವಿ ನನ್ಗೆ ಆಜ್ಞೆ ಮಾಡ್ಬೇಡ, ಆರ್ಡರ್ ಮಾಡ್ಬೇಡ ಅಂತ ನಾವು ಸಾಮಾನ್ಯವಾಗಿ ಬಳಸ್ತೀವಿ ಶಬ್ದನ. ಆದ್ರೆ ಯಾವಾಗ ಗುರುವಿನ ಆಜ್ಞೆ ಇರುತ್ತೋ ಆಗ ಆ ಆಜ್ಞೆ ಅನ್ನುವಂಥದ್ದು ಕೃಷ್ಣನ ಅನುಗ್ರಹ ಇದ್ದ ಹಾಗೆ. ಈಗ ನೋಡಿ, ಈ ಸೋಲಿಗಸ್ ಜೈನ್ ಪರದಕ ಗುರು ಮಹಾರಾಜ್ ಅವರು ಈ ಮಾಡ್ತಾ ಇರೋದು ವೇದಿಕ್ ಪ್ಲಾನೋಟೇರಿಯಂ, ಅದು ಶ್ರೀಲ ಪ್ರಭುಪಾದರ ಒಂದು ಆಜ್ಞೆ, ಅದರ ಮೇರೆಗೆ ಅವ್ರು ಮಾಡ್ತಾ ಇರುವಂತದ್ದು. ಮತ್ತೆ ಶ್ರೀ ಹಿಸೋಲಿನಸ್ ಪದಕ ಗುರು ಮಹಾರಾಜ್ ಅವರು ನಮ್ಮ ಒಂದು ಹಿಸ್ ಗ್ರೇಸ್ ನಾಮನಿಷ್ಠ ಪ್ರಭುಜಿ ಅವರಿಗೆ ಕೊಟ್ಟಿರುವಂತಹ ಒಂದು ಆಜ್ಞೆ. ಆನ್ಲೈನ್ ಗಳ ಮೂಲಕ ಈ ಇಷ್ಟೊಂದೆಲ್ಲ ಲ್ಯಾಂಗ್ವೇಜ್ ಗಳ ಮೂಲಕ ಬೇರೆ ಬೇರೆ ಲೆವೆಲ್ ಗಳ ಮೂಲಕ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನೇ ಸಂಪೂರ್ಣವಾಗಿ ನಿರ್ಮಾಣ ಮಾಡಿರುವಂತದ್ದು. ನಮ್ಗೆ ಅನ್ಕೊಳ್ತೇನೆ ಬೇರೆ ಯಾವ ಇಸ್ಕಾನ್ ಎಲ್ಲ ಒಂದೇ, ಆದ್ರೆ ಬೇರೆ ಯಾವ ಇಸ್ಕಾನ್ ನಲ್ಲಿ ಕೂಡ ಇಷ್ಟು ಆನ್ಲೈನ್ ಮೂಲಕ ನಡೀತಾ ಇರುವಂತಹ ತರಗತಿಗಳು ಮುಂದುವರೆದಿಲ್ಲ ಅಂತ ಅನ್ಕೊಳ್ತೇನೆ. ಸೊ ಇದು ಒಂದು ಗುರುವಿನ ಮೂಲಕ ಕೃಷ್ಣನ ಅನುಗ್ರಹ ಅವರಿಗೆ ಸಿಕ್ಕಿರುವಂತದ್ದು. ಅಂದ್ರೆ ಆಜ್ಞೆ ಇಲ್ಲದೆ ಇದ್ರೆ ಇದ್ರೇನ್ ಅರ್ಥ ಆಗತ್ತೆ ಅಂದ್ರೆ, ಆಜ್ಞೆ ಇಲ್ಲದೆ ಇದ್ರೆ ನಮ್ಗೆ ಫಲ ಸಿಗೋದಿಲ್ಲ ಅಂತ ಹೇಳಿ, ಫಲ ಕಡಿಮೆ ಇರುತ್ತೆ. ಹಾಗಾಗಿ ಆಜ್ಞೆ ಅನ್ನುವಂಥದ್ದನ್ನ ನಾವು ಅನುಸರಿಸಿದ್ರೆ ಕೃಷ್ಣನ ಅನುಗ್ರಹ ನಮ್ಗೆ ಇರುತ್ತೆ. ಕೃಷ್ಣನ ಅನುಗ್ರಹ ಇದ್ರೆ ಅದು ಖಂಡಿತವಾಗಿಯೂ ಫಲ ಕೊಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹೀಗೆ ಒಂದು ಸೇವೆಯ ಅವಕಾಶ ಇಲ್ಲಿ ಇನ್ನೊಂದಿದೆ, ಯಾವುದು? ಲೀಲಾವರ್ಣಿ ಬಾರತಾರೆ. ಅಂದ್ರೆ ಸೇವೆಯ ಅವಕಾಶ ಇದೊಂದು ದಿವ್ಯ ಅವಕಾಶ ಅಂತ ಹೇಳಿ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಲೇಖನ ಅನ್ನುವಂಥದ್ದು ಒಂದು ಸಾಮಾನ್ಯ ಕೆಲಸ ಅಲ್ಲ. ಅಂಥದ್ರಲ್ಲಿ ಈ ಚರಿತಾಮೃತವನ್ನ ಬರೆಯುವಂಥದ್ದು ಸಾಮಾನ್ಯ ಕೆಲಸ ಅಲ್ಲ. ತನ್ನಿಂತಾನೇ ಬರುವಂಥದ್ದು ಅಲ್ಲ, ಆ ಶಬ್ದಗಳು ತನ್ನಿಂತಾನೇ ಅಲ್ಲಿ ಮೂಡುವಂಥದ್ದು ಕೂಡ ಅಲ್ಲ. ಬಟ್ ಯಾವಾಗ ಗುರುವಿನ ಕೃಪೆ ಇರುತ್ತೋ, ದೈವಿಕ ಕೃಪೆ ಇರುತ್ತೋ, ಆವಾಗ ಇದು ಸಾಧ್ಯ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಲೀಲಾವರ್ಣಿ ಬಾರತಾರೆ, ಇದು ಒಂದು ದಿವ್ಯವಾದಂತಹ ಉಡುಗೊರೆ. ಸೊ ನಾವು ಕೇಳಿಸಿಕೊಂಡು ಬರೆಯುವಂಥದ್ದು ಕೂಡ ಅಲ್ಲ. ಯಾಕಂದ್ರೆ ನಾವೆಲ್ಲ ಇಷ್ಟೆಲ್ಲ ಕೇಳ್ತೀವಿ, ನೋಡಿ ಕೂತ್ಕೊಂಡು ನಾವೇನಾದ್ರೂ ಬರೀಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ ನಮ್ಗೆ ಅದು ಹೊಳೆಯೋದು ಕೂಡ ಇಲ್ಲ, ಏನ್ ಬರಿಬೇಕು ಅನ್ನೋದನ್ನ. ಸೊ ಹಾಗೆ ಈ ಒಂದು ಕೇಳ್ಕೊಂಡು ಪಡೆಯುವಂಥದ್ದೆಲ್ಲ ಕೃಪೆಯಿಂದ ಮಾತ್ರ ಇದು ದೊರಕುವಂಥದ್ದು ಅಂತ ಹೇಳಿ.
ಹ್ಮ್ ಹಾಗೆ ನಾವು ಇಲ್ಲಿ ಲೀಲಾವರ್ಣಿ ಬರುತ್ತಾರೆ ಅಂದ್ರೆ ಇನ್ನು ಕೊನೆಯದಾಗಿ ಅವರು ಆ ಲೀಲೆನ ವರ್ಣನೆನ ಮಾಡಿರುವಂತದ್ದು. ಹೀಗೆ ನಾವು ಯಾವ ಸೇವೆ ಆದ್ರೂ ಸರಿ, ಇದು ನನ್ನದೇ ಅನ್ನುವಂತ ಅನ್ಕೊಂಡು ಭಾವಿಸಿ ನಾವು ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಇದು ನನ್ನ ಕೆಲಸ, ನಾನೇನಾದ್ರೂ ಬೇರೆಯವರಿಗೆ ಮಾಡ್ತಾ ಇದ್ರೆ, ಸೊ ನಾನು ಅದ್ ಬೇರೆಯವರಿಗೆ ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇದ್ರೆ ಅದು ಸೇವೆ ಆಗೋದಿಲ್ಲ. ನನ್ನದೇ ಇದು ಕಾರ್ಯ ಅಂತ ತಿಳ್ಕೊಂಡು ನಾವು ಭಾವಿಸಿದಾಗ ಮಾತ್ರ ಅದು ಸೇವೆ ಆಗುತ್ತೆ. ಸೊ ಇದೇ ಒಂದು ಕೃಪೆ ಅಂತ ನಾವು ಭಾವಿಸ್ಬೇಕು. ಹೀಗೆ ಗುರು ಮತ್ತೆ ವೈಷ್ಣವರ ಮಾರ್ಗದರ್ಶನದಿಂದ ನಾವು ಈ ಕೃಪೆಯನ್ನ ಪಡ್ಕೊಳ್ಬಹುದು. ಕೃಪೆಯನ್ನ ಹೇಗೆ ಪಡಿಬಹುದು? ಗುರು ವೈಷ್ಣವರ ಕೃಪೆಯಿಂದ ನಾವು ಪಡ್ಕೊಳ್ಬಹುದು. ಮತ್ತೆ ಆ ಸೇವೆಯನ್ನ ಹೇಗೆ ಮಾಡ್ಬೇಕು? ವಿನಯದಿಂದ ಮಾಡ್ಬೇಕು ಅಂತ ಹೇಳಿ, ಸೊ ವಿನಯವಾಗಿ ಇಲ್ಲಿ ನಮ್ಗೆ ಕೃಷ್ಣರಾಜ ಕವಿರಾಜ್ ಗೋಸ್ವಾಮಿ ಅವರು ತಿಳಿಸ್ತಾರೆ. ಸೊ ಆದ್ರೆ ಇದ್ರೆ ಸೇವೆ ತುಂಬಾ ದಿವ್ಯವಾಗಿರುತ್ತೆ, ಇಲ್ಲದೆ ಇದ್ರೆ ಅದು ಕೇವಲ ಸಾಮಾನ್ಯವಾದಂತಹ ಸೇವೆ ಅಂತ ಕರೆಸ್ಕೊಳ್ಳುತ್ತೆ. ಸೊ ಕೃಪೆ ಮಾತ್ರ ಇದನ್ನ ದಿವ್ಯವಾಗಿ ಮಾಡುತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕವನ್ನ ನೋಡೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8 66ನೇ ಶ್ಲೋಕ. ಕಾಶೀಶ್ವರ ಗೋಸಾಯಿರ ಶಿಷ್ಯ ಗೋವಿಂದ ಗೋಸಾಯಿ, ಗೋವಿಂದೇರ ಪ್ರಿಯ ಸೇವಕ ತಾಂಗರ್ ಸಮನಾಯಿ. ವೀಣಾ ಓದ್ತಿದ ಮಾತಾಜಿ? ಹರೇ ಕೃಷ್ಣ. ವೀಣಾ ಇದೆಯಾ? ಇದು ನಾಯಿಯ ಇದು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಶ್ಲೋಕ. ಕಾಶೀಶ್ವರ ಗೋಸಾನ್ಯರ ಶಿಷ್ಯ ಗೋವಿಂದ್ ಗೋಸಾಯ, ಗೋವಿಂದೇರ ಪ್ರಿಯ ಸೇವಕ ತಾಂಗರ್ ಸಮನಾನ್ಯ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 66. ಕಾಶೀಶ್ವರ ಗೋಸಾಯಿರ ಶಿಷ್ಯ ಗೋವಿಂದ ಗೋಸಾಯಿ, ಗೋವಿಂದೇರ ಪ್ರಿಯ ಸೇವಕ ತಾಂಡ್ರ ಸಮನಾಯಿ. ಕಾಶೀಶ್ವರ ಗೋಸಾಯಿರ ಕಾಶೀಶ್ವರ ಗೋಸ್ವಾಮಿಯವರ ಶಿಷ್ಯ ವಿದ್ಯಾರ್ಥಿ ಗೋವಿಂದ ಗೋವಿಂದ ಎನ್ನುವವರು, ಗೋಸಾಯಿ ಗುರು, ಗೋವಿಂದರ ಪ್ರಿಯ ಸೇವಕ, ಅಂತರಂಗಕ್ಕೆ ತೀರ ಹತ್ತಿರವಾದ ಸೇವಕ, ತಾಂಡ್ರ ಅವರ, ಸಮ ಮಟ್ಟ, ನಾಯಿ ಯಾರೂ ಇಲ್ಲ. ಅನುವಾದ ಭಾವಾರ್ಥ. ಶ್ರೀಲ ಪ್ರಭುಪಾದ ಅವರಿಂದ ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ವೃಂದಾವನದಲ್ಲಿ ಪ್ರಭು ಗೋವಿಂದನ ಸೇವೆಯಲ್ಲಿ ನಿರತರಾಗಿರುವ ಅರ್ಚಕ ಗೋವಿಂದ ಗೋಸ್ವಾಮಿಯವರು ಕಾಶೀಶ್ವರ ಗೋಸ್ವಾಮಿಯವರ ಶಿಷ್ಯರು. ಪ್ರಭು ಗೋವಿಂದನಿಗೆ ಇಷ್ಟು ಪ್ರಿಯರಾದ ದಾಸ ಇನ್ನೊಬ್ಬರಿರಲಿಲ್ಲ. ತಾವು ರಚಿಸಿರುವ ಅನುಭಾಷ್ಯ ಎನ್ನುವ ಗ್ರಂಥದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಇಂತೆಂದು ಬರೆಯುತ್ತಾರೆ. ಕಾಶೀವರ ಗೋಸಾನಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಮಕಾಲೀನರಲ್ಲೊಬ್ಬರಾಗಿದ್ದರು. ಜಗನ್ನಾಥಪುರಿಯಲ್ಲಿ ಪ್ರಭುವರಿಯರ ಜೊತೆಯಲ್ಲಿದ್ದರು. ಕಾಶೀವರ ಪಂಡಿತ ಎಂಬ ಹೆಸರಿನಿಂದಲೂ ಖ್ಯಾತರಾಗಿದ್ದ ಅವರು ಈಶ್ವರಪುರಿಯವರ ಶಿಷ್ಯರಾಗಿದ್ದರು. ಕಾಂಜಿಲಾಲ ಕಾನು ಎನ್ನುವವರ ವಂಶಕ್ಕೆ ಸೇರಿದ ವಾಸುದೇವ ಭಟ್ಟಾಚಾರ್ಯರು ಕಾಶೀವರರ ತಂದೆ. ಚೌಧುರಿ ಎನ್ನುವುದು ಕಾಂಜಿಲಾಲ ಕಾನು ಅವರ ಅಡ್ಡ ಹೆಸರು, ಉಪನಾಮ. ರುದ್ರ ಪಂಡಿತ ಎನ್ನುವವರು ಚೌಧರಿಯವರ ಸೋದರಿಯ ಮಗ. ರುದ್ರ ಪಂಡಿತರು ವಲ್ಲಭಪುರದ ದೇಗುಲದ ಮೂಲ ಅರ್ಚಕರು. ಇತ್ತ ವಲ್ಲಭಪುರವು ಚಾತರ ಎಂಬ ಹಳ್ಳಿಯ ಪಾಸಲೆಯಲ್ಲಿ ಬರುವ ಶ್ರೀರಾಮಪುರ ರೈಲು ನಿಲ್ದಾಣದಿಂದ 1 ಮೈಲಿ ದೂರದಲ್ಲಿದೆ. ವಲ್ಲಭಪುರದಲ್ಲಿ ರಾಧಾ ಗೋವಿಂದ ಹಾಗೂ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಮೂರ್ತಿಗಳಿವೆ. ಕಾಶೀವರ ಪಂಡಿತರು ತುಂಬಿದ ಮೈಕಟ್ಟಿನ ಮನುಷ್ಯ. ಹಾಗಾಗಿ ಭಗವಾನ್ ಚೈತನ್ಯರು ಜಗನ್ನಾಥನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಪ್ರಭುವರ್ಯರು ಜನರ ಗುಂಪಿನ ತಳ್ಳಾಟಕ್ಕೆ ಸಿಗದಂತೆ ನೋಡಿಕೊಳ್ಳುತ್ತಿದ್ದರು. ಕೀರ್ತನ ಕಾರ್ಯಕ್ರಮದ ಅನಂತರ ಭಕ್ತರಿಗೆ ಪ್ರಸಾದ ಹಂಚುವುದು ಇವರು ಮಾಡುತ್ತಿದ್ದ ಇನ್ನೊಂದು ಕೆಲಸ. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ವಲ್ಲಭಪುರಿಯ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟಿದ್ದರು. ಆ ಹೊತ್ತಿನಲ್ಲಿ ದೇವಸ್ಥಾನದ ಆಡಳಿತ ನೋಡಿಕೊಳ್ಳುತ್ತಿದ್ದವರು ಶ್ರೀ ಶಿವಚಂದ್ರ ಚೌಧರಿ ಎಂಬೊಬ್ಬ ಶೈವರು. ಶಿವಚಂದ್ರರು ಕಾಶೀವರ ಗೋಸ್ವಾಮಿಯವರ ತಮ್ಮನ ವಂಶಸ್ಥರು. 9 ಕಿಲೋ ಅಕ್ಕಿ ಬೇಯಿಸುವ, ಅದಕ್ಕೆ ತಕ್ಕಷ್ಟು ಹುಳಿಗೆ ತರಕಾರಿ ಬೇಯಿಸುವ ಹಾಗೂ ಇತರ ಭೋಜನ ಪದಾರ್ಥಗಳನ್ನು ತಯಾರಿಸುವ ಶಾಶ್ವತ ವ್ಯವಸ್ಥೆ ವಲ್ಲಭಪುರದ ದೇವಸ್ಥಾನದಲ್ಲಿತ್ತು. ಗ್ರಾಮದ ಹತ್ತಿರದಲ್ಲೇ ದೇವಸ್ಥಾನಕ್ಕೆ ಸೇರಿದ ಜಮೀನಿತ್ತು. ದೇವಸ್ಥಾನಕ್ಕೆ ಬರುತ್ತಿದ್ದ ನೆಲ್ಲು ಬೆಳೆಯುತ್ತಿದ್ದುದು ಈ ಜಮೀನಿನಲ್ಲೇ. ದುರದೃಷ್ಟವಶಾತ್ ಕಾಶೀವರ ಗೋಸಾನಿಯವರ ತಮ್ಮನ ವಂಶಸ್ಥರು ಜಮೀನಿನ ಬಹುಭಾಗವನ್ನು ಮಾರಿಬಿಟ್ಟಿದ್ದಾರೆ. ಹಾಗಾಗಿ ದೇವಸ್ಥಾನದಲ್ಲಿ ನಡೆಯುವ ಪೂಜೆಗೆ ಈಗ ಧಕ್ಕೆ ಒದಗಿದೆ. ವೃಂದಾವನದಲ್ಲಿ ಕೃಷ್ಣನ ಸೇವಕನಾದ ಭೃಂಗಾರ ಎನ್ನುವಾತನು ಭಗವಾನ್ ಚೈತನ್ಯ ಮಹಾಪ್ರಭುಗಳು ಲೀಲೆಗಳನ್ನು ತೋರಿದ ಕಾಲದಲ್ಲಿ ಕಾಶೀಶ್ವರ ಗೋಸಾನಿಯವರಾಗಿ ಹುಟ್ಟಿದನೆಂದು ಗೌರ ಗಣೋದ್ದೇಶ ದೀಪಿಕಾ 137 ಎನ್ನುವ ಗ್ರಂಥದಲ್ಲಿ ಹೇಳಿದೆ. ಗೃಹಸ್ಥ ಜೀವನ ನಡೆಸುತ್ತಿದ್ದ ಕಾಲದಲ್ಲಿ
ನಾವು ಕೂಡ ಕೆಲವು ಸಲ ವಲ್ಲಭಪುರದ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಮಧ್ಯಾಹ್ನದ ಪ್ರಸಾದ ಸ್ವೀಕರಿಸಿದ್ದೇವೆ. ಈ ದೇವಸ್ಥಾನದಲ್ಲಿನ ಮೂರ್ತಿಗಳು ಶ್ರೀ ಶ್ರೀ ರಾಧಾಕೃಷ್ಣ ಹಾಗೂ ಗೌರಾಂಗರ ವಿಗ್ರಹಗಳು ತುಂಬಾ ಸುಂದರವಾಗಿವೆ. ವಲ್ಲಭಪುರದ ಹತ್ತಿರ ಒಂದು ಮನೋಹರವಾದ ಜಗನ್ನಾಥ ದೇವಾಲಯವಿದೆ. ಈ ಜಗನ್ನಾಥ ದೇವಾಲಯದಲ್ಲೂ ನಾವು ಕೆಲವು ಸಲ ಪ್ರಸಾದ ಸ್ವೀಕರಿಸಿರುವುದುಂಟು. ಈ ಎರಡೂ ದೇವಸ್ಥಾನಗಳು ಕಲ್ಕತ್ತೆಯ ಹತ್ತಿರದ ಶ್ರೀರಾಮಪುರ ರೈಲು ನಿಲ್ದಾಣದ ಒಂದು ಮೈಲಿ ವ್ಯಾಸಾರ್ಧದಲ್ಲಿವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು ತುಂಬಾ ದೊಡ್ಡದಾಗಿರುವಂತದ್ದು ಈ ಶ್ಲೋಕ. ಸೊ ಇಲ್ಲಿ ಕೆಲವೊಂದು ಶಿಷ್ಯರ ಕುರಿತಾಗಿ ಹೇಳ್ತಾರೆ. ಸೊ ಅವ್ರು ಯಾರ್ಯಾರಂತ ನೋಡೋಣ. ಕಾಶೇಶ್ವರ ಗೋಸಾಯಿ ಇವರು ಶಿಷ್ಯ ಗೋವಿಂದ ಗೋಸಾಯಿ ಅಂತ ಹೇಳಿ. ಸೊ ವೃಂದಾವನದಲ್ಲಿ ಏನು ಗೋವಿಂದ ದೇವರಿದ್ರು ಅವರ ಅತ್ಯಂತ ಪ್ರಿಯ ಸೇವಕನಾಗಿದ್ರು ಅಂತ ಹೇಳಿ. ಮತ್ತೆ ಜೊತೆಗೆ ಅವರ ಒಂದು ಸಮಾನ ಅಂದ್ರೆ ಸಮಕಾಲೀನರು ಅಂತ ಹೇಳಿ, ಸಮಾನ ಸೇವಕ ಯಾರಿರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಈ ಒಂದು ಶ್ಲೋಕದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುವಿನ ಸಮಕಾಲೀನರು, ಸೊ ಇಬ್ರು ಸಮಕಾಲೀನರಾಗಿ ಇಬ್ರು ಭಕ್ತರಿದ್ರು ಅಂತ ಹೇಳಿ. ಅಂದ್ರೆ ಒಂದೇ ಏಜ್ನವರಾಗಿರ್ಬಹುದು. ಸೊ ಅಂತ ಒಂದು ಭಕ್ತರು ಸಮಕಾಲೀನರು ಅಂತ ಹೇಳಿ, ಕ್ಲಾಸ್ ಮೇಟ್ಸ್ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಅವರ ಜೊತೆಗಿದ್ದವರು ಅಂತ ಇಬ್ರು ಪ್ರಮುಖ ಭಕ್ತರ ಬಗ್ಗೆ ಇಲ್ಲಿ ವಿವರಿಸ್ತಾರೆ. ಒಂದು ಕಾಶೇಶ್ವರ ಗೋಸ್ವಾಮಿ ಅಂದ್ರೆ ಗೋಸಾಯಿ ಅಂದ್ರೆ ಇದು ಬೆಂಗಾಲ್ ನಲ್ಲಿ ಹೇಳುವಂತದ್ದು. ಸೊ ನಮ್ಗೆ ಸಾಮಾನ್ಯವಾಗಿದ್ದು ಗೋಸ್ವಾಮಿ ಅಂತ ಹೇಳಿ ಕರೀತಾರೆ. ಶ್ರೀ ಚೈತನ್ಯ ಮಹಾಪ್ರಭುವಿನ ಸಮಕಾಲೀನರು ಇವರು ಯಾರು, ಕಾಶೇಶ್ವರ ಗೋಸ್ವಾಮಿ ಅವರು. ಮತ್ತೆ ಜಗನ್ನಾಥ ಪುರಿಯಲ್ಲಿ ಈ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೊತೆಗೆ ಇದ್ದಂಥವ್ರು ಇವರು. ಹಾಗಾಗಿ ಇವ್ರಿಗೆ ಕಾಶೇಶ್ವರ ಪಂಡಿತ ಅಂತ ಹೇಳಿ ಪ್ರಸಿದ್ಧರಾಗಿದ್ರು. ಇವ್ರು ಯಾರು ಅಂತಂದ್ರೆ ಇವ್ರು ಈಶ್ವರಪುರಿ ಇದ್ದಾರಲ್ಲ, ಈಶ್ವರಪುರಿಯವರ ಶಿಷ್ಯರು ಇವರು. ಮತ್ತೆ ಇವರು ಇನ್ನೊಂದು ಇಲ್ಲಿ ಹೇಳ್ತಾರೆ ವಾಸುದೇವ ಭಟ್ಟಾಚಾರ್ಯರು ಅಂತ. ವಾಸುದೇವ ಭಟ್ಟಾಚಾರ್ಯರ ಪುತ್ರರು ಇವರು ಕಾಶೇಶ್ವರ ಗೋಸ್ವಾಮಿ ಅವರು. ಮತ್ತೆ ಇಲ್ಲಿ ಇನ್ನೊಂದು ಶಬ್ದ ಇದೆ ಕಾಂಜಿಲಾಲ್ ಅಂತ ಹೇಳಿ, ಕಾಂಜಿಲಾಲ್ ಕಾನು ಅಂತ ಹೇಳಿ. ಇದೊಂದು ವಂಶದ ಹೆಸರು ಎಲ್ಲಿ ಈ ಇದ್ರಲ್ಲಿ ಬೆಂಗಾಲ್ ನಲ್ಲಿ. ಸೊ ಆ ವಂಶಕ್ಕೆ ಕಾನು ಅನ್ನುವಂಥ ವಂಶಕ್ಕೆ ಸೇರಿದಂಥವ್ರು ಇವರು ಅಂತ ಹೇಳ್ತಾರೆ. ಯಾರು ಇವರು, ಕಾಶೇಶ್ವರ ಅನ್ನುವಂಥವ್ರು. ಸೊ ಇವರು ಹೇಗೆ ಅಂತಂದ್ರೆ ತುಂಬಾ ಬಲಶಾಲಿ ಆದಂತಹ ವ್ಯಕ್ತಿ ಇವರು, ಅತ್ಯಂತ ಶಕ್ತಿಶಾಲಿ ಆದಂತಹ ವ್ಯಕ್ತಿ. ಅದಕ್ಕೋಸ್ಕರ ಸೊ ಇವರು ಕೂಡ ಒಂದು ಸೇವೆ ಕೊಡ್ತಾ ಇದ್ರು. ಯಾರಿಗೆ? ಚೈತನ್ಯ ಮಹಾಪ್ರಭುಗಳಿಗೆ. ಹೇಗೆ ಅಂದ್ರೆ ಅವರು ಒಂದು ಜೊತೆ ಇದ್ದು ಚೈತನ್ಯ ಮಹಾಪ್ರಭುಗಳನ್ನ, ಯಾಕಂದ್ರೆ ಈ ಜಗನ್ನಾಥಪುರಿಯಲ್ಲಿದ್ದಾಗ, ವೃಂದಾವನದಲ್ಲಿದ್ದಾಗ, ಮುಖ್ಯವಾಗಿ ಜಗನ್ನಾಥಪುರಿಯಲ್ಲಿದ್ದಾಗ ಚೈತನ್ಯ ಮಹಾಪ್ರಭುಗಳ ಮೇಲೆ ತುಂಬಾನೇ ಒಂದು ಹಲ್ಲೆ ನಡೀತಾ ಇತ್ತು. ಸೊ ಕೆಲವೊಂದು ಹಿಂದ್ಗಡೆ ಒಂದು ಅಪವಾದ ಆಗಿರ್ಬೋದು, ಅವ್ರ ಮೇಲೆ ವಂಚನೆ ಆಗಿರ್ಬೋದು, ಹೀಗೆಲ್ಲ ನಡೀತಾ ಇತ್ತು. ಸೊ ಹೀಗೆ ಅವರು ಒಂದು ರಕ್ಷಕರಾಗಿ ಒಂದು ಸೇವೆನ ಸಲ್ಲಿಸ್ತಾ ಇದ್ರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುವನ್ನ ಜನ ಸಮೂಹದಿಂದ ರಕ್ಷಿಸ್ತಾ ಇದ್ರು ಅಂತ ಹೇಳಿ. ಮತ್ತೆ ಜೊತೆಗೆ ಪ್ರಸಾದವನ್ನು ಕೂಡ ವಿತರಣೆ ಮಾಡ್ತಾ ಇದ್ರು. ಸದಾ ಚೈತನ್ಯ ಮಹಾಪ್ರಭುವಿನ ಜೊತೆಗೆ ಇರ್ತಾ ಇದ್ರು. ಹೇಗೆ PM ಜೊತೆಗೆ ಇವ್ರು ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರಲ್ಲ, ಆ ತರ ಇವರಿದ್ರು ಅಂತ. ಅದಕ್ಕಾಗಿ ಇವರು ಬಲಾಢ್ಯ ದೇಹವನ್ನ ಹೊಂದಿದ್ರು. ಮತ್ತೆ ಈ ಒಂದು ಶಕ್ತಿ ಅವರಲ್ಲಿ ಇತ್ತು. ಆ ಶಕ್ತಿ ಇದ್ರೂ ಕೂಡ ಅಲ್ಲಿ ವಿನಯತೆ ಅನ್ನೋದು ಕೂಡ ಇತ್ತು. ಹೀಗೆ ಶಕ್ತಿ ಮತ್ತೆ ವಿನಯತೆ ಎರಡು ಕೂಡ ಇದ್ದಾಗ ಅದು ಸೇವೆ ಅಂತ ಕರ್ಕೊಳ್ಳುತ್ತೆ. ಹೀಗೆ ಅತ್ಯಂತ ಬಲಶಾಲಿ ಆದಂತಹ ವ್ಯಕ್ತಿ ಈ ಒಂದು ಜಗನ್ನಾಥ ದೇವಾಲಯದಲ್ಲಿ ಏನು ಜನಸಂದಣಿಯಿಂದ ಈ ಚೈತನ್ಯ ಮಹಾಪ್ರಭುಗಳನ್ನ ರಕ್ಷಿಸ್ತಾ ಇದ್ರು ಈ ಕಾಶೇಶ್ವರ ಗೋಸ್ವಾಮಿ ಅವರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ದೇವರ ಒಂದು ಸೇವೆ ವಿಶಿಷ್ಟತೆಯನ್ನು ಕೂಡ ಹೇಳ್ತಾರೆ. ಗೋವಿಂದ ಗೋಸಾಯಿ ಅಂತ ಹೇಳಿ, ಗೋವಿಂದರ ಪ್ರಿಯ ಅಂತ ಇಲ್ಲಿ ಹೇಳ್ತಾರೆ, ಪ್ರೀತಿಯ ಸೇವಕ ಅಂತ ಹೇಳಿ. ಯಾಕೆಂದ್ರೆ ಇದು ಕೇವಲ ಒಂದು ಸೇವೆ ಅಂದ್ರೆ ಕೇವಲ ಔಪಚಾರಿಕವಾದಂತ ಸೇವೆ ಇರ್ಲಿಲ್ಲ. ಮತ್ತೆ ಜೊತೆಗೆ ಈ ಕಾಶೇಶ್ವರ ಗೋಸ್ವಾಮಿ ಅವರು ಈ ಔಪಚಾರಿಕ ಸೇವಕರು ಆಗಿರ್ಲಿಲ್ಲ. ಹೇಗಿದ್ರು ಅಂದ್ರೆ ಆಪ್ತರಾಗಿದ್ರು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ ಗೋವಿಂದೇರ ಪ್ರಿಯ. ಸೊ ಅತ್ಯಂತ ಆಪ್ತ ಮತ್ತೆ
ಅಂತರಂಗ ಸೇವಕ ಅಂತ ಹೇಳ್ತೀವಿ, ನಾವೆಲ್ಲ ಹೇಳ್ತೀವಿ ರೈಟ್ ಹ್ಯಾಂಡ್ ಅಂತ ಹೇಗೆ ಹೇಳ್ತೀವಲ್ಲ. ಸೊ ಇಲ್ಲಿ ಸೇವಕರು ಯಾವಾಗಲೂ ಕೂಡ ಅಂತರಂಗದ ಸೇವಕರಾಗಿರ್ತಾರೆ. ಅಲ್ಲಿ ರೈಟ್ ಹ್ಯಾಂಡ್ ಸೇವಕ ಅಂತ ಹೇಳಿ ನಾವು ಕರೆಯೋದಿಲ್ಲ. ಭೌತಿಕ ಜಗತ್ತಿನಲ್ಲಿ ಮಾತ್ರ ನಾವು ಆ ವರ್ಡ್ ಅನ್ನ ಯೂಸ್ ಮಾಡೋದು. ಬಟ್ ಇಲ್ಲಿ ಆಧ್ಯಾತ್ಮಿಕದಲ್ಲಿ ಯಾರು ಆಪ್ತರಾದ ಸೇವಕರ ಇರ್ತಾರೋ ಅವರು ಅಂತರಂಗ ಸೇವಕರು ಅಂತ ಹೇಳಿ ಕರೀತಾರೆ. ಯಾಕೆ ಅಂತರಂಗ ಸೇವಕ ಅಂತಂದ್ರೆ ಯಾಕಂದ್ರೆ ಭಗವಂತನ ಒಂದು ಮನಸ್ಸನ್ನ ಅರಿತವ್ರು. ಸೊ ಆ ಅರಿತು ಸೇವೆಯನ್ನ ಕೊಡುವಂಥವ್ರು. ಹಾಗಾಗಿ ಆ ಸಾಮರ್ಥ್ಯವನ್ನ ಹೊಂದಿದಂಥವ್ರು ಅಂತ ಹೇಳಿ, ದೇವರ ಮನಸ್ಸನ್ನ ಅರಿತು ಸೇವೆ ಮಾಡುವಂತ ಸಾಮರ್ಥ್ಯ ಅವರಲ್ಲಿದೆ. ಸೊ ಆ ಸೇವೆ ಮಾಡುವಂತ ಸಾಮರ್ಥ್ಯ ಹೇಗೆ, ಮನಸ್ಸನ್ನ ಅರಿತು ಸೇವೆ ಮಾಡುವಂತ ಸಾಮರ್ಥ್ಯ ಹೇಗಿತ್ತು ಅಂದ್ರೆ ನಿಸ್ವಾರ್ಥ ಅಂತ ಹೇಳಿ ನಾವು ಕರಿತೇವೆ. ಅಥವಾ ನಾವ್ ಹೇಳ್ತೀವಿ ನಿರ್ಲಿಪ್ತವಾಗಿ ಅಂತ ಹೇಳ್ತೇವೆ, ಡಿಟ್ಯಾಚ್ಡ್ ಅಂತ ಹೇಳಿ. ಅಂದ್ರೆ ಸೇವೆಗೆ ಯಾವುದೇ ಒಂದು ಫಲವನ್ನ ನಿರೀಕ್ಷಿಸದೆ ನಿಸ್ವಾರ್ಥವಾದಂತ ನಿಷ್ಕಾಮ ಪ್ರೇಮದ ಸೇವೆ ಅಂತ ಹೇಳಿ ಇಲ್ಲಿ ಕರಿತೇವೆ. ಇಲ್ಲಿ ಇಲ್ಲೊಂದು ವಲ್ಲಭಪುರದಲ್ಲಿ ರಾಧಾ ಗೋವಿಂದರ ಹಾಗೂ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಮೂರ್ತಿಗಳಿವೆ ಅಂತ ಹೇಳ್ತಾರೆ. ಅಂದ್ರೆ ವಲ್ಲಭಪುರದ ದೇವಾಲಯದ ಒಂದು ಇತಿಹಾಸವನ್ನ ನಾವು ನೋಡಿದ್ರೆ, ಇದು ವಲ್ಲಭಪುರದಲ್ಲಿ ಬರುವಂತದ್ದು ರಾಧಾ ಗೋವಿಂದ್ರ ಮತ್ತೆ ಚೈತನ್ಯ ಮಹಾಪ್ರಭುಗಳ ವಿಗ್ರಹಗಳಿದೆ ಅಂತ ಅಲ್ಲಿ ಹೇಳ್ತಾರೆ. ಸೊ ಇದು ಎಷ್ಟು ಅಂದ್ರೆ ಸುಮಾರು 9 ಇಲ್ಲ 1 ಮೈಲಿ ದೂರದಲ್ಲಿದೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಚಾತ್ರ ಗ್ರಾಮ ಅಂತ ಹೇಳಿ ಇಲ್ಲಿ ವಿವರಿಸ್ತಾರೆ. ಶಿವರ ಪಂಡಿತರು ತುಂಬಿದ ಮೈಕಟ್ಟು ಮನುಷ್ಯ, ಹಾಗಾಗಿ ಅನಂತರ ಭಕ್ತರಿಗೆ ಪ್ರಸಾದ ಹಂಚುವುದು ಇವರು ಮಾಡುತ್ತಿದ್ದ ಇನ್ನೊಂದು ಕೆಲಸ. ಸೊ ಇಲ್ಲಿ ಹೇಳ್ತಾರೆ, ಪ್ರತಿದಿನ ಒಂದು 9 ಕಿಲೋ ಒಂದು ಅಕ್ಕಿ, ತರಕಾರಿ, ಸೊ ಹೀಗೆ ಎಲ್ಲವನ್ನ ಆಹಾರವನ್ನಾಗಿ ತಯಾರು ಮಾಡಿ ಆ ಒಂದು ಆಹಾರದ ವ್ಯವಸ್ಥೆಯನ್ನ, ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತೆ ಮುಂದೆ ಹಂತ ಹಂತವಾಗಿ ಈ ಒಂದು ದೇವಾಲಯದಲ್ಲಿ ಈ ಏನು ವಲ್ಲಭಪುರದಲ್ಲಿ ರಾಧಾ ಗೋವಿಂದರ ಮತ್ತೆ ಚೈತನ್ಯ ಮಹಾಪ್ರಭುಗಳ ಮೂರ್ತಿ ಇತ್ತು, ಆ ಒಂದು ದೇವಾಲಯದಲ್ಲಿ ಈ ಸೇವೆ, ಈ ಪೂಜೆ ಮಾಡುವಂತ ಸೇವೆ ಕುಂಠಿತವಾಯಿತು ಅಂತ ಹೇಳ್ತಾರೆ. ಕಾಶೇಶ್ವರ ಗೋಸ್ವಾಮಿಯ ಏನು ಸಹೋದರರ ಒಂದು ವಂಶ ಇತ್ತಲ್ಲ, ಈ ಇಲ್ಲಿ ಕೊಟ್ಟಿರುವಂತ ಯಾವ್ದಿತ್ತು ವಂಶ, ಕಾಂಜಿಲಾಲ್ ಕಾನು. ಸೊ ಆ ವಂಶದವರೆಲ್ಲರೂ ಕೂಡ ಪೂಜೆ ಮಾಡುವಂತವ್ರು. ಅಂದ್ರೆ ಈಗ ನಮ್ ಕಡೆ ಎಲ್ಲ ಪೂಜಾರಿಗಳು ಅಂತ ಹೇಳಿ ಕರೀತಾರೆ, ಪಂಡಿತರು ಅಂತ ಹೇಳಿ ಕರೀತಾರೆ, ಅರ್ಚಕರು ಅಂತ ಹೇಳಿ ಕರೀತಾರೆ. ಅವ್ರಿಗೆ ವಂಶದಿಂದಾನೇ ಆ ಪೂಜೆ ಬಂದಿರುತ್ತೆ. ಸೊ ಆ ಪೂಜೆ ಮಾಡುವಂತ ವಂಶಸ್ಥರು ಇವರಾಗಿದ್ರು ಅಂತ ಹೇಳ್ತಾರೆ. ಸೊ ಈ ವಂಶಜರು ಏನ್ ಮಾಡಿದ್ರು, ಈ ಕಾಂಜಿಲಾಲ್ ಕಾನು ವಂಶದವರು ಹಂತ ಹಂತವಾಗಿ ಆ ದೇವಸ್ಥಾನದ ಪೂಜೆನ ಕಡಿಮೆ ಮಾಡ್ತಾ ಬಂದ್ರು. ಯಾಕೆಂದ್ರೆ ಆ ಭೂಮಿಯನ್ನ ಅವರು ಮಾರಿರೋದ್ರಿಂದ ಪೂಜೆ ಕುಂಠಿತವಾಯ್ತು ಅಂತ ಹೇಳ್ತಾರೆ. ಯಾಕೆ ಮತ್ತೆ ಈ ಮಾರಿರೋದು ಯಾರಿಗೆ ಬಂತು ಅಂದ್ರೆ ಶೈವ ಸಂಪ್ರದಾಯದ ಆಡಳಿತಕ್ಕೆ ಈ ಒಂದು ದೇವಸ್ಥಾನವನ್ನ ಮಾರಿದ್ರು ಅಂತ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೀಗೆ ಸೊ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇರೋದು ಕಾಶೇಶ್ವರ ಗೋಸಾಯಿರ ಶಿಷ್ಯ ಇವರು, ಮತ್ತೆ ಗೋವಿಂದ ಗೋಸಾಯಿ ಈ ಗೋವಿಂದರು ಮಹಾನ್ ಭಕ್ತನಾದ ಕಾಶೇಶ್ವರ ಗೋಸಾಯಿ ಶಿಷ್ಯ. ಸೊ ಗುರು ಪರಂಪರೆಯಿಂದ ಬಂದಂತ ಸೇವೆಯನ್ನ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ. ಮಧ್ಯದಲ್ಲಿ ಅದು ಬ್ರೇಕ್ ಆಯ್ತು, ಯಾಕಂದ್ರೆ ಭೂಮಿಯನ್ನ ಮಾರಿರೋದ್ರಿಂದ ಅದು ಶೈವ ಸಂಪ್ರದಾಯಕ್ಕೆ ಹೋಯ್ತು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಮತ್ತೆ ತಾರಸಮನಾಂಜೆ ಅನ್ನುವಂತ ಒಂದು ಪದ ಇಲ್ಲಿ ಹೇಳ್ತಾರೆ. ತಾರಸಮ ನಾಂಜಿ, ಇದು ಅಂತ ಬರುತ್ತೆ. ಅಂತ ಇರುವಂತದ್ದು ಇದು. ತಾರಸಮ ನಾಂಜಿ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಯಾರು ಸಮನಿಲ್ಲ ಅಂತ ಹೇಳ್ತಾರೆ. ಸೊ ಇದರಿಂದ ತಿಳಿಯೋದೇನು ಅಂತಂದ್ರೆ, ಈ ಸೇವೆಯ ಒಂದು ಗುಣಮಟ್ಟ ಹೇಗಿರುತ್ತಂದ್ರೆ ಅದು ಅತ್ಯುನ್ನತವಾಗಿರುವಂತದ್ದು. ಸೊ ಅದು ಒಂದು ಭಕ್ತಿಯ ವಿಶಿಷ್ಟ. ಸೊ ಈ ಸೇವೆ ಮಾಡೋದ್ರಲ್ಲಿ ಅವರಿಗೆ ಸಮನಾಗಿ ಯಾರು ಇರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಸೇವೆ ಕೊಡ್ತಾರೆ, ಬಟ್ ಸೇವೆ ತುಂಬಾನೇ ವಿಭಿನ್ನವಾಗಿರುತ್ತೆ ಎಲ್ಲರದನ್ನು ಕೂಡ. ಸೊ ಹಾಗೆ ಇವರ ಒಂದು ಸೇವೆಗೆ
ಸಮನಾಗಿ ಯಾರೂ ಇರ್ಲಿಲ್ಲ, ಅಷ್ಟೊಂದು ಉನ್ನತ ಗುಣಮಟ್ಟದ ಸೇವೆ ಆಗಿತ್ತು ಈ ಕಾಶೀಶ್ವರ ಗೋಸ್ವಾಮಿ ಅವ್ರದ್ದು ಅಂತ ಹೇಳಿ. ಹೀಗೆ ನಿಷ್ಠೆ ಆ ಇಂದ ಅವರು ಆ ಸೇವೆಯನ್ನ ಮಾಡ್ತಾ ಇದ್ರು ಅಂತನೂ ಕೂಡ ಇಲ್ಲಿ ತಿಳಿಸ್ತಾರೆ. ಓಕೆ. ಸೊ ಗಣೋದ್ದೇಶ ದೀಪಿಕಾದಲ್ಲಿ ಹೇಳ್ತಾ ಇರುವಂತದ್ದನ್ನ ನೋಡೋಣ. ಇದು ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ. ಸೊ ಇದ್ರ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ವೃಂದಾವನದಲ್ಲಿ ಕೃಷ್ಣನ ಸೇವಕ ಅಂದ್ರೆ ಬೃಂಗಾರ ಅಂತ ಹೇಳಿರುವಂತದ್ದು. ಸೊ ಬೃಂಗಾರ ಅವರು ಕಾಶೇಶ್ವರ ಗೋಸ್ವಾಮಿಯಾಗಿ ಅವತರಿಸಿದ್ರು ಅಂತ ಹೇಳ್ತಾ ಇರುವಂತದ್ದು. ಇದು ಒಂದು ಸೇವೆ ಒಂದು ದೈವಿಕ ಮೂಲವನ್ನ ತೋರಿಸುತ್ತೆ. ಅಂದ್ರೆ ಹೇಗೆ ಭಗವಂತ ಅವತರಿಸಿದಾಗ ಯಾರೆಲ್ಲ ಸೇವೆ ಮಾಡ್ಲಿಕ್ಕೆ ಅವನ ಹಿಂದೆ ಅವನ ಅಂತರಂಗ ಸೇವಕರು ಬರ್ತಾರೋ, ಹಾಗೆ ವೃಂದಾವನದ ಅಲ್ಲಿ ಕೃಷ್ಣನ ಸೇವಕ ಬೃಂಗಾರ ಬಂದ್ರು. ಅವರೇ ಈ ಕಾಶೇಶ್ವರ ಗೋಸ್ವಾಮಿಯಾಗಿ ಅವತರಿಸಿದ್ರು ಅಂತ ಅಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಇಷ್ಟು ಸಾಕು ಅನ್ಕೊಳ್ತೀನಿ, ತುಂಬಾ ದೊಡ್ಡದಿದೆ ಆದ್ರೂ ಕೂಡ ಇಷ್ಟು ಅಲ್ಲಿ ವಿವರಿಸಿದ್ದಾರೆ. ಇದರಿಂದ ನಮ್ಗೆ ತಿಳಿಯುವುದೇನು ಅಂತಂದ್ರೆ, ಹೇಗೆ ಕಾಶೇಶ್ವರ ಗೋಸಾಯಿ ಅವರು ಮಾಡ್ತಾ ಇರುವಂತಹ ಸೇವೆ ಅಂತರಂಗದ ಸೇವೆ ಆಗಿತ್ತು, ಹಾಗೆ ನಾವು ಕೂಡ ಮನಸ್ಸಿನಿಂದ ಸೇವೆ ಮಾಡ್ಬೇಕು, ಯಾಂತ್ರಿಕವಾಗಿ ನಾವು ಸೇವೆಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಮನಸ್ಸಿನಿಂದ ಸೇವೆ ಮಾಡ್ಬೇಕು, ಮತ್ತೆ ಗುರುವಿನ ಮಾರ್ಗವನ್ನ ನಾವು ಅನುಸರಿಸಬೇಕು ಅನ್ನೋದನ್ನ ಸ್ವಲ್ಪ ಇಲ್ಲಿ ಕಾಶೇಶ್ವರ ಗೋಸ್ವಾಮಿ ಅವರ ಒಂದು ಬ್ಯಾಕ್ ಗ್ರೌಂಡ್, ಹೇಗೆ ಅವ್ರು ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಈ ಒಂದೆರಡು ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾರೆ. ಸಾಕು ಅನ್ಕೊಳ್ತೀನಿ. ಸೇವೆ ಇಲ್ಲಿ ಸೇವೆ ಮಾಡ್ತಾರೆ, ಎಲ್ರು ಕೂಡ ಸೇವೆ ಮಾಡ್ತಾರೆ, ಆದ್ರೆ ಪ್ರೀತಿಯಿಂದ ಸೇವೆ ಮಾಡುವಂತವ್ರು ತುಂಬಾ ಅಪರೂಪ ಅಂತನೂ ಕೂಡ ಇಲ್ಲಿ ತಿಳಿಸ್ತಾರೆ. ಹೀಗೆ ಗುರುವಿನ ಶಿಷ್ಯನಾದವನು ಯಾವಾಗ್ಲೂ ಕೂಡ ಭಗವಂತನಿಗೆ ಪ್ರಿಯನಾಗ್ತಾನೆ. ಯಾಕಂದ್ರೆ ನಾವು ಗುರುವಿಗೆ ಶಿಷ್ಯನಾಗಿದ್ದೀವಿ, ಅದಕ್ಕೋಸ್ಕರ ಗುರುವಿನ ಶಿಷ್ಯನಾದಾಗ ಭಗವಂತನಿಗೆ ಆ ಶಿಷ್ಯ ಪ್ರಿಯನಾಗ್ತಾನೆ. ನಾವು ಕೂಡ ಭಗವಂತನ ಪ್ರಿಯ ಸೇವಕರಾಗಬಹುದು ಅನ್ನೋದು ನಮ್ಗೆ ಇದು ತಿಳಿಸುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲ್ಲ 67ನೇ ಶ್ಲೋಕ. ಯಾದವಾಚಾರ್ಯ ಗೋಸಾಯಿ ಶ್ರೀಯುಪೇರ ಸಂಗೆ ಚೈತನ್ಯ ಚರಿತೆ ತೆಂಗವತಿ ಬಡರಂಗೆ. ಯಾದವಾಚಾರ್ಯ ಗೋಸಾಯಿ ಶ್ರೀ ರೂಪೇರ ಸಂಘೆ ಚೈತನ್ಯ ಚರಿತೆ ತೆಂಗವತಿ ಬಡರಂಗೆ. ರಾಜು ತಂಬಟ್ ಪ್ರಭುಜಿ ಓದಿ. ರಾಜು ತಂಬಟ್ ಪ್ರಭುಜಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಶ್ಲೋಕ 67. ಯಾದವಾಚಾರ್ಯ ಗೋಸಾಯಿ ಶ್ರೀ ರೂಪೇರ ಸಂಗೆ ಚೈತನ್ಯ ಚರಿತೆ ತೆಂಗ ಹೋ ಅತಿ ಬಡರಂಗೆ. ಯಾದವಾಚಾರ್ಯ ಗೋಸಾಯಿ ಗುರು ಶ್ರೀ ರೂಪೇರ ಶ್ರೀಲ ರೂಪ ಗೋಸ್ವಾಮಿಯವರ ಸಂಗಾತಿ ಚೈತನ್ಯ ಚರಿತೆ ಭಗವಾನ್ ಚೈತನ್ಯರ ಲೀಲೆಗಳಲ್ಲಿ ತೆಂಗ ಓ ಅವರು ಅತಿ ಬಹಳ ಬಡ ದೊಡ್ಡ ರಂಗೆ ಉತ್ಸಾಹವುಳ್ಳ. ಅನುವಾದ: ಪ್ರಭುಪಾದ ಅವರಿಗೆ ಜಯವಾಗಲಿ. ಶೀಲ ರೂಪ ಗೋಸ್ವಾಮಿಯವರ ಎಡೆ ಬಿಡದ ಸಂಗಾತಿ ಶ್ರೀ ಯಾದವಾಚಾರ್ಯ ಗೋಸ್ವಾಮಿಯವರು ಕೂಡ ಭಗವಾನ್ ಚೈತನ್ಯರ ಲೀಲೆಗಳನ್ನು ಕೀರ್ತಿಸುವ ಹಾಗೂ ಶ್ರವಣ ಮಾಡುವ ಕಾರ್ಯದಲ್ಲಿ ತುಂಬಾ ಉತ್ಸಾಹಿಗಳಾಗಿದ್ದರು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಕವಿರಾಜ್ ಗೋಸ್ವಾಮಿ ಅವರು ಬರ್ತಾ ಇರುವಂತದ್ದು ಏನಂದ್ರೆ, ಈ ಯಾದವಾಚಾರ್ಯ ಗೋಸಾಯಿ ಅನ್ನುವಂಥದ್ದು ಇವರು ಯಾರು ಅಂದ್ರೆ, ಇವರು ವೈಷ್ಣವ ಗುರು. ಇವರು ಶ್ರೀಲ ರೂಪ ಗೋಸ್ವಾಮಿ ಅವರ ಆಪ್ತ ಸಂಗಾತಿ ಅಂತ ಹೇಳ್ತಾರೆ, ಎಡೆಬಿಡದ ಸಂಗಾತಿ ಅಂತ ಹೇಳಿ. ಯಾರು? ಯಾದವಾಚಾರ್ಯ ಗೋಸಾಯಿ ಅವರು. ಸೊ ಇವರ ಒಂದು ವಿಶೇಷತೆ ಏನು ಅಂದ್ರೆ, ಚೈತನ್ಯ ಲೀಲೆಯ ಮೇಲೆ ತುಂಬಾನೇ ಅಪಾರವಾದಂತಹ ಆಸಕ್ತಿ ಇತ್ತು, ಚೈತನ್ಯ ಮಹಾಪ್ರಭುಗಳ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಮತ್ತೆ ನಿರಂತರವಾಗಿ ಹೇಗೆ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನೆಯಲ್ಲಿ ತುರುಕ್ತಾ ಇದ್ರು, ಹಾಗೆ ಅವರು ಚೈತನ್ಯ ಮಹಾಪ್ರಭುಗಳ ಒಂದು ಲೀಲೆ ಕುರಿತಾಗಿ ಒಂದು ಕೀರ್ತನೆ ಮತ್ತೆ ಶ್ರವಣದಲ್ಲಿ ತುಂಬಾನೇ ಉತ್ಸಾಹವನ್ನ ಹೊಂದಿದ್ರು ಈ ಯಾದವಾಚಾರ್ಯರು ಅಂತ ಹೇಳ್ತಾರೆ. ಅಂದ್ರೆ
ಇವರ ಒಂದು ಯಾದವಾಚಾರ್ಯರ ಒಂದು ಹೃದಯದಲ್ಲಿ ಹೇಗೆ ಭಕ್ತಿ ಜೀವಂತವಾಗಿತ್ತು ಅನ್ನೋದನ್ನ ನಾವು ನೋಡ್ತೇವೆ. ಇಲ್ಲಿ ನಿಮ್ಗೆ ಗೊತ್ತು ಶ್ರೀ ರೂಪ ಗೋಸ್ವಾಮಿ ಯಾರು ಅಂತ ಹೇಳಿ. ಚೈತನ್ಯ ಮಹಾಪ್ರಭುವಿನ ಅವರು ಪ್ರಮುಖವಾದಂತ ಶಿಷ್ಯ ಇವರು ಶ್ರೀ ರೂಪ ಗೋಸ್ವಾಮಿ ಅವರು. ಈ ಎಲ್ಲ ನಮ್ಗೆ ಇಸ್ಕಾನ್ ಅಲ್ಲಿ ಏನೆಲ್ಲ ಭಕ್ತಿಯ ಕುರಿತಾಗಿ ಶಾಸ್ತ್ರಗಳು ಒದಗುತ್ತೋ ಚೈತನ್ಯ ಇವರು ಶಿಲಾ ಪ್ರಭುಪಾದರವರಿಂದ ಆ ಶಾಸ್ತ್ರಗಳ ಮಹಾನ್ ಲೇಖಕರು ಇವರು ಶಿಲಾ ರೂಪ ಗೋಸ್ವಾಮಿ ಅವರು. ಅದರಲ್ಲಿ ಕೂಡ ಮುಖ್ಯವಾಗಿ ಕೊಟ್ಟಿರುವಂತ ಕೊಡುಗೆ ಯಾವುದು ಅಂತಂದ್ರೆ ಭಕ್ತಿ ರಸಾಮೃತ ಸಿಂಧು. ಕನ್ನಡದಲ್ಲಿ ಇರುವಂತದ್ದು ಅದರಲ್ಲಿ ಶ್ಲೋಕಗಳು ಬರಲ್ಲ, ಆದ್ರೆ ಇಂಗ್ಲಿಷ್ ನಲ್ಲಿ ಇರುವಂತದ್ರಲ್ಲಿ ತುಂಬಾನೇ ಶ್ಲೋಕಗಳಿದೆ. ಭಕ್ತಿ ರಸಾಮೃತ ಸಿಂಧು ಅಂದ್ರೆ ತುಂಬಾನೇ ಅವರೇ ಕೊಡುಗೆಗಳನ್ನ ಕೊಡಿದೆ. ಉಜ್ವಲ ನೀಲಮಣಿ ಅಂತ ಹೇಳಿ ಸೊ ಬೇರೆ ಬೇರೆ ವಿಭಿನ್ನವಾದಂತಹ ಪುಸ್ತಕಗಳನ್ನ ಶಾಸ್ತ್ರಗಳನ್ನ ಅವ್ರು ಬರೆದಿದ್ದಾರೆ. ಮತ್ತೆ ಇವರು ಈ ಏನು ಗೌಡಿ ವೈಷ್ಣವ ಅಂತ ಹೇಳ್ತೀವಲ್ಲ ನಾವು, ಬ್ರಹ್ಮ ಮಧ್ವ ಗೌಡಿ ಸಂಪ್ರದಾಯ ಅಂತ ಹೇಳಿ. ಸೊ ಗೌಡಿ ವೈಷ್ಣವದಲ್ಲಿ ಕೆಲವೊಂದು ತತ್ವಗಳಿದೆ. ಆ ತತ್ವಗಳನ್ನ ಕೊಟ್ಟವರೇ ಈ ಶ್ರೀಲ ರೂಪ ಗೋಸ್ವಾಮಿ ಅವರು. ಹಾಗಾಗಿ ಇವರಿಗೆ ಆ ಗೌಡಿಯ ವೈಷ್ಣವ ತತ್ವದ ಮೂಲ ಆಚಾರ್ಯರು ಅಂತ ಹೇಳಿ ಕರೀತಾರೆ ಯಾರಿಗೆ? ಶ್ರೀಲ ರೂಪ ಗೋಸ್ವಾಮಿ ಅವರಿಗೆ. ಸೊ ಇಂಥ ಶ್ರೀಲ ರೂಪ ಗೋಸ್ವಾಮಿ ಅವರ ಆಪ್ತ ಸಂಗಾತಿ ಅಂದ್ರೆ ಯೋಚನೆ ಮಾಡಿ ಯಾದವಾಚಾರ್ಯರು ಹೇಗಿರ್ಬೋದು ಅಂತ ಹೇಳಿ. ಸೊ ಅವರ ಕುರಿತಾಗಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಯಾದವಾಚಾರ್ಯರು ಭಕ್ತಿ ಎನ್ನುವಂಥದ್ದು ಕೇವಲ ಅನುಭವ ಅಲ್ಲ ಅಂತ ಇಲ್ಲಿ ಬರುತ್ತೆ ನಮ್ಗೆ. ಭಗವಾನ್ ಚೈತನ್ಯಲೀಲೆಗಳನ್ನು ಕೀರ್ತಿಸುವ ಹಾಗೂ ಶ್ರವಣ ಮಾಡುವ ಕಾರ್ಯದಲ್ಲಿ ತುಂಬಾ ಉತ್ಸಾಹಿಗಳಾಗಿದ್ರು ಅಂತ ಹೇಳ್ತಾರೆ. ಅಂದ್ರೆ ಭಕ್ತಿ ಕೇವಲ ಅನುಭವ ಅಲ್ಲ ಇಲ್ಲಿ. ಮತ್ತೆ ಆ ಅನುಭವ ಇದ್ಕೊಂಡು ಅದನ್ನ ನಾನು ಭಕ್ತಿ ಮಾಡ್ಬಿಟ್ಟು ಬೋಧಿಸುವ ಅಂದ್ರೆ ನನ್ಗೆ ನಾನ್ ತಿಳ್ಕೊಂಡಷ್ಟು ಬೋಧಿಸುವುದು ಕೂಡ ಅಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಕ್ತಿ ಕೇವಲ ಅನುಭವವಲ್ಲ, ಅದು ಒಂದು ಇತರರಿಗೆ ಅಂದ್ರೆ ನಾನಷ್ಟೇ ಅನುಭವಿಸೋದಲ್ಲ, ಇತರರಿಗೆ ಅದನ್ನ ನಾನ್ ಅನುಭವಿಸಿರೋದನ್ನ ಬೋಧಿಸುವ ಒಂದು ಜವಾಬ್ದಾರಿಯೂ ಕೂಡ ಹೌದು ಅಂತ ಹೇಳಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಕೀರ್ತಿಸುವ ಹಾಗೂ ಶ್ರವಣ ಮಾಡುವ ಕಾರ್ಯದಲ್ಲಿ ತುಂಬಾ ಉತ್ಸಾಹಿಗಳಾಗಿದ್ರು ಅಂತ ಹೇಳಿ. ಹಾಗಾಗಿ ಇಲ್ಲಿ ಅವ್ರಿಗೆ ಹೇಳ್ತಾರೆ ಶ್ರೀರೂಪ ಸಂಗಿ ಅಂತ ಹೇಳ್ತಾರೆ. ಶ್ರೀರೂಪ ಸಂಗಿ ಅಂದ್ರೆ ಅವ್ರ ಆಪ್ತ ಸಂಗಾತಿಯಾಗಿ ಅವ್ರು ಏನ್ ಮಾಡಿದ್ರು ಅಂತ. ಅವ್ರ ಏನ್ ಮಾಡಿದ್ರು, ಅವರ ಜೊತೆಗೆ ಇದ್ಕೊಂಡು ಅವರ ಪ್ರೇರಣೆಯನ್ನ ಪಡ್ಕೊಂಡು ಆ ಒಂದು ಭಕ್ತಿಯವನ್ನ ಅನುಭವಿಸಿ ಆ ಅನುಭವವನ್ನ ಬೋಧಿಸಲಿಕ್ಕೆ ತಮ್ಮನ್ನ ತಾವು ಜವಾಬ್ದಾರಿಯುತವಾಗಿ ಕಂಡುಕೊಂಡ್ರು ಅಂತ. ಅದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡ್ರು. ಈಗ ನಾವು ಕೇವಲ ನಮ್ಮ ಫ್ಯಾಮಿಲಿ ಟುವರ್ಡ್ಸ್ ಜವಾಬ್ದಾರಿ ತೋರಿಸ್ತೇವೆ, ಬಟ್ ನಾವು ಭಕ್ತರ ವಿಷಯದಲ್ಲಿ ಬಂದಾಗ ನಾವು ಭಕ್ತರ ಒಂದು ಜವಾಬ್ದಾರಿಯನ್ನ ನೋಡಲ್ಲ, ಇದು ನನ್ನ ಜವಾಬ್ದಾರಿ ಅಂತ ನಾವು ಯಾರು ಕೂಡ ಹೇಳಲ್ಲ. ಆದ್ರೆ ಯಾದವಾಚಾರ್ಯರ ಒಂದು ಮನಸ್ಥಿತಿ ಒಂದು ಹಾಗೆ ಇತ್ತು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಬೋಧಿಸುವ ಜವಾಬ್ದಾರಿ ಅವ್ರದ್ದಾಗಿತ್ತು. ಇಲ್ಲಿ ಹೇಳ್ತಾರೆ ಶ್ರೀರೂಪ ಸಂಗಿ ಅಂತ ಹೇಳಿ ಶ್ಲೋಕದಲ್ಲಿ ಮೊದಲೇ ಲೈನ್ ಅಲ್ಲಿ. ಮತ್ತೆ ಈಗ ಹೇಳಿದ್ವಲ್ಲ ಅವ್ರ ಜೊತೆ ಇದ್ರು, ಅವರಿಂದ ಪ್ರೇರಣೆಯನ್ನ ಪಡಿತಾ ಇದ್ರು ಅಂತ ನೋಡಿ. ಈಗ ಯಾದವಾಚಾರ್ಯರು ಶ್ರೀಲ ರೂಪ ಗೋಸ್ವಾಮಿ ಅವ್ರ ಜೊತೆಗೆ ಇದ್ರು ಅಂತ ಹೇಳಿ ಅವ್ರಿಗೆ ಆ ಭಕ್ತಿ ಅನುಭವ ಆಯ್ತು. ಮತ್ತೆ ಜೊತೆಗೆ ಅವರು ಕೂಡ ತಮ್ಮನ್ನ ತಾವು ಜವಾಬ್ದಾರಿಯುತವಾಗಿ ಕಂಡ್ಕೊಂಡ್ರು, ನಾವು ಕೂಡ ಇದನ್ನ ಬೋಧಿಸ್ಬೇಕು ಅಂತ ಹೇಳಿ. ಅಂದ್ರೆ ಇಲ್ಲಿ ಏನ್ ಗೊತ್ತಾಗತ್ತೆ ಅಂದ್ರೆ ನಾವು ಯಾರ ಜೊತೆಗೆ ಇರ್ತೀವೋ ಅವ್ರಂತಾನೆ ಆಗ್ತೇವೆ ನಾವು ಅನ್ನೋದು ಕೂಡ ಗೊತ್ತಾಗತ್ತೆ ನಮ್ಗೆ. ಹಾಗಾಗಿ ಸಂಘ ಅನ್ನುವಂಥದ್ದು ಮುಖ್ಯ, ಎಲ್ರಿಗೂ ಕೂಡ ಗೊತ್ತು. ಸೊ ಶ್ರೀಲ ರೂಪರ ಸಂಘದಿಂದ ಅವ್ರಿಗೆ ಏನಾಯ್ತು ಅಂತ, ಆ ಒಂದು ಸಂಘದಿಂದ ಅತಿ ಬಡ ರಂಗಿ ಅಂತ ಹೇಳಿ ಹೇಳ್ತಾರೆ 2ನೇ ಒಂದು ಚರಣದಲ್ಲಿ. ಚೈತನ್ಯ ಚರಿತೆಯಲ್ಲಿ ಅತಿ ದೊಡ್ಡ ರಂಗಿ ಅವರು ಅಂತ ಹೇಳಿ. ಅಂದ್ರೆ ರಂಗಿ ಅಂದ್ರೆ ಏನು ಇಲ್ಲಿ ಕೊಟ್ಟಿರುವಂತದ್ದು ಶಬ್ದಗಳ ಅನುವಾದದಲ್ಲಿ ಇದೆ ನೋಡಿ, ಉತ್ಸಾಹ ಉಳ್ಳವರು ಅಂತ ಹೇಳಿ. ಅಂದ್ರೆ ಯಾರು ಉತ್ಸಾಹ ಅಂದ್ರೆ ಏನು, ತುಂಬಾನೇ ಆಸಕ್ತಿಯಿಂದ ಯಾರು ಭಾಗವಹಿಸ್ತಾರೋ ಅದಕ್ಕೆ ರಂಗಿ ಅಂತ ಕರೀತಾರೆ, ಅಥವಾ ಉತ್ಸಾಹ ಅಂತ ಕರೀತಾರೆ. ಅವರು ಅಂದ್ರೆ ಎಲ್ಲೆಲ್ಲಿ ಉತ್ಸಾಹವನ್ನ ಹೊಂದಿದ್ರು, ಶ್ರೀಲ ರೂಪ ಗೋಸ್ವಾಮಿಯಿಂದ ಕೇಳುವುದ್ರಲ್ಲಿ ಅವ್ರು ಉತ್ಸಾಹ ಹೊಂದಿದ್ರು, ಅವ್ರ ಜೊತೆಗೆ ಅವರ ಸೇವೆ ಮಾಡೋದ್ರಲ್ಲಿ ಅವರು ಉತ್ಸಾಹವನ್ನ ಹೊಂದಿದ್ರು, ಆನಂದದಿಂದ ಕೇಳ್ತಾ ಇದ್ರು. ಸೊ ಕೀರ್ತನೆಯಲ್ಲಿ ಉತ್ಸಾಹ ಇತ್ತು, ಕೀರ್ತನೆಯಲ್ಲಿ ತೊಡಗ್ತಾ ಇದ್ರು. ಸೊ ಇದು ಒಂದು ಆನಂದದ ಜೀವನ. ಸೊ ಹಾಗೆ ಇದು ಒಂದು ರಂಗಿ ಉತ್ಸಾಹದ ಜೀವನ ಅಂತ ಹೇಳ್ತಾರೆ. ಉತ್ಸಾಹ ನಿಶ್ಚಯ ಧೈರ್ಯಾತ್ ಸತತ್ ಕರ್ಮ ಪ್ರವರ್ತನಾತ್. ಇಲ್ಲಿ ಮೊದಲನೇದು ಬರುವಂತದ್ದೇನು, ಉತ್ಸಾಹ. ಭಕ್ತನ ಒಂದು ಭಕ್ತಿ ಹೇಗಿರ್ಬೇಕು, ಉತ್ಸಾಹದಿಂದಿರ್ಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಉತ್ಸಾಹ ಬರುವುದು ಎಲ್ಲಿಂದ? ಸತ್ಸಂಗದಿಂದ, ಸಂಘದಿಂದ. ಸೊ ಸಂಘ ಎಲ್ಲಿರುತ್ತೋ ಉತ್ಸಾಹ ಇರುತ್ತೆ. ಆ ಸಂಘ ಮತ್ತೆ ಉತ್ಸಾಹ ಇದ್ದಾಗ ಅಲ್ಲಿ ಗಾಢವಾದ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಾವು ಕೂಡ ಒಳ್ಳೆಯ ಸ್ನೇಹಿತರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗತ್ತೆ. ಈಗ ಹೇಗೆ ಮಳೆಯ ಹನಿ ಎಲ್ಲರ ಕಡೆಗೂ ಬೀಳುತ್ತೆ, ಚರಂಡಿಯಲ್ಲಿ ಬಿದ್ರೆ ಚರಂಡಿ ನೀರಾಗತ್ತೆ, ಕಾಲಿಗೂ ಕೂಡ ಹಾಕೊಳ್ಳಿಕ್ಕೆ ಅದು ಉಪಯೋಗ ಆಗಲ್ಲ. ಸಮುದ್ರದಲ್ಲಿ ಬಿದ್ರೆ ಸಮುದ್ರ ನೀರಾಗತ್ತೆ. ಸ್ವಾಮಿ ವಿವೇಕಾನಂದ್ರ ಅವ್ರು ಹೇಳಿರುವಂತದ್ದು ಇದನ್ನ. ಮತ್ತೆ
ಎಲ್ಲಿ ಬಾವಿಯಲ್ಲಿ ಬಿದ್ರೆ ಕುಡಿಯೋ ನೀರಾಗತ್ತೆ, ನದಿಯಲ್ಲಿ ಬಿದ್ರೆ ಕುಡಿಯೋ ನೀರಾಗತ್ತೆ. ಆದ್ರೆ ಸಮುದ್ರದೊಳಗಿರುವಂತಹ ಚಿಪ್ಪಲ್ಲಿ ಬಿದ್ದಾಗ ಅದು ಮುತ್ತಾಗತ್ತೆ. ನೋಡಿ, ಒಂದೇ ಹನಿ ಮಳೆಯ ಹನಿ ಎಲ್ಲ ಕಡೆ ಸಮನಾಗಿ ಬಿದ್ರು ಕೂಡ ಆ ಒಂದು ಹನಿ ಎಲ್ಲಿ ಬೀಳುತ್ತೋ ಆ ಒಂದು ಮೌಲ್ಯವನ್ನ ಅದು ಪಡೆಯುತ್ತೆ. ಸೊ ಹಾಗೆ ನಾವು ಕೂಡ ಈ ಸತ್ಸಂಗದಲ್ಲಿ ಇದ್ಕೊಂಡು ಆ ಒಂದು ಗುಣಗಳನ್ನ, ನಾವು ಯಾವ ಸಂಘವನ್ನ ಬೆಳೆಸ್ತೀವೋ ಆ ಒಂದು ಗುಣವನ್ನ, ಆ ಗುಣದ ಮೌಲ್ಯವನ್ನ ನಾವು ಕೂಡ ಅನುಭವಿಸ್ಬೇಕು, ಅದು ಅನುಸರಿಸಬೇಕು ಅನ್ನೋದು ಇದು ತಿಳಿಸುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ಭಕ್ತಿಯ ಉನ್ನತ ಮಟ್ಟಕ್ಕೆ ಹೋಗ್ತೀವಿ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಈಗ ನಮ್ಗೆ ಶ್ರೀಲರೂಪ ಗೋಸ್ವಾಮಿ ಅವರ ಒಂದು ಸಂಘ ನಮ್ಗೆ ದೊರಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿದಾಗ, ಯಾದವಾಚಾರ್ಯರ ಅವ್ರ ಸಂಘದಲ್ಲಿದ್ರು. ಬಟ್ ನಮ್ಗೆ ಶ್ರೀಲರೂಪ ಗೋಸ್ವಾಮಿ ಅವರ ಭಕ್ತಿಯ ಶಾಸ್ತ್ರಗಳನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಅನುವು ಮಾಡಿಕೊಟ್ಟಿರುವಂತದ್ದು ಶ್ರೀಲ ಪ್ರಭುಪಾದರು. ಸೊ ಅವನ್ನೆಲ್ಲ ಓದಿದ್ರು ಕೂಡ ನಾವು ಶ್ರೀಲರೂಪ ಗೋಸ್ವಾಮಿ ಅವರ ಜೊತೆಗೇ ಇದ್ದ ಹಾಗೆ ಅಂತ ಹೇಳಿ ನಮ್ಗೆ ಭಾಸ ಆಗುತ್ತೆ. ಆದ್ರೆ ನಾವು ಭಕ್ತಿಯ ಉನ್ನತ ಮಟ್ಟವನ್ನ ಪಡೆಯಬಹುದು, ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ನಮ್ಗೆ ಭಕ್ತಿಯಲ್ಲಿ ಬೆಳಿಬೇಕು ಅಂತಂದ್ರೆ ತಿಳಿಯೋದೇನು ಯಾದವಾಚಾರ್ಯರಿಂದ ಅಂತಂದ್ರೆ ಸತ್ಸಂಗ, ಶ್ರೀಲರೂಪ ಗೋಸ್ವಾಮಿ ಅವರ ಒಂದು ನಾವು ರೂಪಾನುಗುರು ಆಗ್ಬೇಕು ಅಂತ. ಹಾಗಾಗಿ ರೂಪಾನುಗುರು ಅಂತ ಹೇಳಿ ತುಂಬಾ ಚೆನ್ನಾಗಿ ಭಕ್ತಿಯ ಸಂಸ್ಥೆಯಲ್ಲಿ ಹೇಳ್ಕೊಟ್ಟಿರುವಂತದ್ದು. ನಾವೆಲ್ಲರೂ ರೂಪಾನುಗುರು ಅಂತ ಹೇಳ್ತಾರೆ. ಹಾಗಾಗಿ ನಮ್ಗೆ ಭಕ್ತಿ ಬೆಳಿಬೇಕು ಅಂತಂದ್ರೆ ನಾವು ರೂಪಾನುಗುರು ಆಗ್ಬೇಕು. ಅಂದ್ರೆ ಅವರು ಕೊಟ್ಟಂತಹ ಶಾಸ್ತ್ರ, ಭಕ್ತಿಯ ಶಾಸ್ತ್ರದ ವಿಷಯಗಳನ್ನ ನಾವು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಅನುಭವಿಸಿ ಇತರರಿಗೂ ಕೂಡ ಅವುಗಳನ್ನ ಹಂಚಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಗೆ ಸತ್ಸಂಗ ಬೇಕು. ಮತ್ತೆ ಅದಿದ್ದಾಗ ಏನಾಗುತ್ತೆ, ಭಕ್ತಿ ಬೆಳಿಲಿಕ್ಕೆ ಉತ್ಸಾಹ ಕೂಡ ಬೇಕು. ಮತ್ತೆ ಕೇವಲ ಜ್ಞಾನ ಮಾತ್ರ ಸಾಕಾಗೋದಿಲ್ಲ ನಮ್ಗೆ. ನಾನೆಲ್ಲ ಓದಿದ್ದೀನಿ, ಆದ್ರೆ ಜ್ಞಾನವನ್ನ ಇಟ್ಕೊಂಡ್ರೆ ನಾವು ಈ ಸತ್ಸಂಗ, ಉತ್ಸಾಹ ಎಲ್ಲವೂ ಕೂಡ ವ್ಯರ್ಥ ಆಗುತ್ತೆ. ಜ್ಞಾನ ಸಾಕಾಗೋದಿಲ್ಲ, ಸತ್ಸಂಗ ಕೂಡ ಬೇಕು, ಉತ್ಸಾಹ ಕೂಡ ಬೇಕು. ಇವೆರಡು ಇದ್ದಾಗ, ಇವ್ ಎರಡು ಬೇಕು ಅಂದ್ರೆ ನಾವು ನಮ್ಮ ಹೃದಯದಿಂದ ಪಾರ್ಟಿಸಿಪೇಟ್ ಮಾಡ್ಬೇಕು, ನಮ್ಮ ಹೃದಯದಿಂದ ನಾವು ಭಾಗವಹಿಸ್ಬೇಕು ಅನ್ನೋದು ತಿಳಿಯುತ್ತೆ. ಸೊ ಹೇಗೆ ನಾವು ಭಾಗವಹಿಸ್ಬೋದು ಅನ್ನೋದನ್ನ ನಾಮನಿಷ್ಠದಾಸ್ ಪ್ರಭುಜಿ ಅವರು ಈಗೆಲ್ಲ ಭಕ್ತಿ ವೃಕ್ಷ ಅಂತ ಹೇಳಿ ಕೆಲವೊಂದು ಮಾಡಿದ್ದಾರೆ. ಒಳ್ಳೆಯ ಭಕ್ತರ ಜೊತೆಗಿರುವಂತದ್ದು, ಅವರಿಗೆ ನಮ್ಗೆ ರಿಯಲೈಸ್ ಆಗಿರುವಷ್ಟು ನಾವು ಅವುಗಳನ್ನ ತಿಳಿಸುವಂಥದ್ದು, ಸತ್ಸಂಗದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥದ್ದು, ಮನಸ್ಸಿನಿಂದ ನಾವು ಶ್ರವಣ ಮಾಡುವಂಥದ್ದು. ಇದರಿಂದ ನಾವು ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬಹುದು. ಹೀಗೆ ನಮ್ಮ ಭವಿಷ್ಯ ನಿರ್ಧರಿಸುತ್ತೆ. ಹೇಗೆ ನಿರ್ಧರಿಸುತ್ತೆ? ನಮ್ಮ ಸಂಘ ಹೇಗೆ ಇದೆಯೋ ಹಾಗೆ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಉತ್ಸಾಹ ಇಲ್ಲದೆ ಇರುವಂತಹ ಭಕ್ತಿ ಒಣಗೋಗುತ್ತೆ, ಉತ್ಸಾಹದಲ್ಲಿರುವಂತಹ ಭಕ್ತಿ ಹೂವಿನ ಹಾಗೆ ಅರಳುತ್ತೆ. ಅದು ನಾವು ಯಾದವಾಚಾರ್ಯರ ಒಂದು ಈ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಅವರು ಕೊಟ್ಟಂತಹ ಯಾದವಾಚಾರ್ಯರ ವಿಷಯದಿಂದ ನಾವು ತಿಳ್ಕೋಬಹುದು. ಮುಂದಿನ ಶ್ಲೋಕವನ್ನು ನೋಡೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8. ಪಂಡಿತ ಗೋಸಾಯಿ ಶಿಷ್ಯ ಭೂಗರ್ಭ ಗೋಸಾಯಿ ಗೌರ ಕಥಾ ವಿನಾರ ಮುಖೇ ಅನ್ಯನಾಯ್. ಇನ್ನೊಮ್ಮೆ ಹೇಳ್ತೀನಿ. ಪಂಡಿತ ಗೋಸಾಯಿ ಶಿಷ್ಯ ಭೂಗರ್ಭ ಗೋಸಾಯಿ ಗೌರ ಕಥಾ ವಿನಾರ ಮುಖೇ ಅನ್ಯನಾಯ್. ವೀಣಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 68. ಪಂಡಿತ ಗೋಸಾಹಿರ ಶಿಷ್ಯ ಭೂಗರ್ಭ ಗೋಸಾಯಿ ಗೌರ ಕಥವಿನ ಹರ ಮುಖೆ ಹನ್ಯನಾಯಿ. ಪಂಡಿತ ಗೋಸಾಜ್ಞರ ಪಂಡಿತ ಗೋಸನಿಯವರು ಗದಾಧರ ಪಂಡಿತ ಶಿಷ್ಯ ವಿದ್ಯಾರ್ಥಿ ಭೂಗರ್ಭ ಗೋಸಾಯಿನಿ ಗೌರಕಥಾ ಭಗವಾನ್ ಚೈತನ್ಯರ ವಿಷಯಕವಾದ ವಿನಾ ಇಲ್ಲದೆ ಹಾರ ಬೇರೊಂದು ಮುಖೆ ಅದರ ಬಾಯಲ್ಲಿ ಅನ್ಯನಾಜ್ಞ ಇನ್ನೊಂದು ಮಾತಿನಲ್ಲಿ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪಂಡಿತ ಗೋಸಾನಿಯವರ ಶಿಷ್ಯರಾದ ಭೂಗರ್ಭ ಗೋಸಾನಿಯವರಾದವರು ಸದಾ ಭಗವಾನ್ ಚೈತನ್ಯರ ವಿಷಯಕವಾಗಿಯೇ ಧ್ಯಾನಿಸುತ್ತಿದ್ದರು. ಇನ್ನೊಂದು ವಿಷಯಕ್ಕೆ
ಅವರು ಹೋಗುತ್ತಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಈ ಒಂದು ಶ್ಲೋಕದಲ್ಲಿ ಇನ್ನೊಬ್ರು ಶಿಷ್ಯರ ಕುರಿತಾಗಿ ಹೇಳ್ತಾ ಇರುವಂತದ್ದು ಭೂಗರ್ಭ ಗೋಸಾಯಿ ಅವರು ಅಂತದ್ದು, ಅಂದ್ರೆ ಗೋಸ್ವಾಮಿ ಅವರದ್ದು ಅಂತ. ನಾವು ಷಟ್ ಗೋಸ್ವಾಮಿಯನ್ನ ಕೇಳಿದ್ದೇವೆ. ಸೊ ತುಂಬಾನೇ ಗೋಸ್ವಾಮಿಗಳ ವಿಷಯವನ್ನ ಈ ಆದಿಲೀಲೆಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಇವರು ಭೂಗರ್ಭ ಗೋಸಾಯಿ ಗದಾಧರ ಪಂಡಿತರ ಶಿಷ್ಯರು. ಸೊ ಅವ್ರು ಸದಾ ಗೌರಂಗ ಅಂದ್ರೆ ಚೈತನ್ಯ ಮಹಾಪ್ರಭುವಿನ ಲೀಲೆಗಳನ್ನ ಕೇಳಲಿಕ್ಕೆ ಯಾವಾಗ್ಲೂ ತಲ್ಲೀನರಾಗ್ತಾ ಇದ್ರು. ಬೇರೆ ಮಾತೆ ಅವರ ಬಾಯಲ್ಲಿ ಇರ್ಲಿಲ್ಲ ಅನ್ನುವಂಥದ್ದನ್ನ ಈ ಅನುವಾದದಲ್ಲಿ ಹೇಳ್ತಾರೆ. ಸ್ವಲ್ಪ ತಿಳ್ಕೊಳ್ಳೋಣ. ಈ ಪಂಡಿತ ಗೋಸಾಯಿ ಅವ್ರು ಯಾರು? ಗೋಸಾಂಜಿ ಅಂತ ಹೇಳಿ ಕರೀತಾರೆ ಅವರಿಗೆ. ಗೋಸ್ವಾಮಿ ಅಂತ. ಗೋಸಾಂಜಿ ಅವ್ರು ಯಾರು ಅಂತಂದ್ರೆ ಇವರು ಪಂಡಿತ ಗೋಸಾಯಿ ಅಂತಂದ್ರೆ ಗದಾಧರ ಪಂಡಿತರಿಗೆ ಹೇಳ್ತಾರೆ ಪಂಡಿತ ಗೋಸಾಯಿ ಅಂತ ಹೇಳಿ. ಸೊ ಇವರು ಈ ಭೂಗರ್ಭದ ಗೋಸಾಯಿ ಅಂತ ಇದ್ರಲ್ಲೇ ಭೂಗರ್ಭ ಗೋಸಾಯಿ ಗದಾಧರ ಪಂಡಿತರ ಶಿಷ್ಯರು. ಇವರಲ್ಲಿ ಶುದ್ಧ ಒಂದು ಭಕ್ತಿ ಇತ್ತು, ಯಾಕಂದ್ರೆ ಅವರು ಗದಾಧರ ಪಂಡಿತರ ಶಿಷ್ಯರಾಗಿದ್ರು, ಮತ್ತೆ ವೃಂದಾವನದಲ್ಲಿ ಪ್ರಮುಖ ವೈಷ್ಣವರಾಗಿದ್ರು ಅವರು. ಇವರ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಹೇಳಿರೋ ಹಾಗೆ ಸದಾ ಗೌರ ಕಥೆ, ಚೈತನ್ಯ ಮಹಾಪ್ರಭುಗಳ ಲೀಲೆ, ಅವರ ಗೌರಾಂಗರ ಕಥೆಯನ್ನು ಕೇಳೋದ್ರಲ್ಲಿ ಸದಾ ತಲ್ಲೀನರಾಗ್ತಾ ಇದ್ರು. ಏಕಾಗ್ರವಾದಂತಹ ಭಕ್ತಿ ಅವರಲ್ಲಿತ್ತು. ಮತ್ತೆ ಅವ್ರಿಗೆ ಈ ಭೌತಿಕ ವಿಷಯದಲ್ಲಿ ನೋಡಿ, ಇನ್ನೊಂದು ವಿಷಯಕ್ಕೆ ಅವರು ಹೋಗ್ತಾನೆ ಇರ್ಲಿಲ್ಲ. ಅಂದ್ರೆ ಈ ಲೌಕಿಕವಾದಂತಹ ವಿಷಯ ಏನೇನಿದೆಯೋ, ಭೌತಿಕವಾದಂತ ವಿಷಯ ಏನೇನಿದೆಯೋ ಅವುಗಳಲ್ಲಿ ಯಾವ್ದು ಕೂಡ ಆಸಕ್ತಿನೇ ಇರ್ಲಿಲ್ಲ ಅಂತ ಹೇಳಿ ಅವರಿಗೆ. ಸೊ ಅವರು ಕಥಾಮಯ ಭಕ್ತ ಅಂತ ಹೇಳ್ತಾರೆ. ಸೊ ಗೌರ ಕಥಾವಿನ ಆರ ಮುಖೇ ಅನ್ಯ ನಾಯಿ ಕಥಾಮಯ ಭಕ್ತ ಅವರಾಗಿದ್ರು. ಅಂದ್ರೆ ಕಥೆಯನ್ನ ಕೇಳುವಂತಹ ಭಕ್ತ ಅವರು ಆಗಿದ್ರು ಅನ್ನೋದು ಇಲ್ಲಿ ಹೇಳ್ತಾರೆ. ಮತ್ತೆ ಗೌರಕಥಾ ವಿನಾರ ಮುಖ್ಯ ಅನ್ಯ ನಾಯಿ ಅಂದ್ರೆ ಅವರು ಸದಾ ಗೌರಕಥೆಯಲ್ಲಿ ತಲೀನರಾಗಿ ಬೇರೆ ವಿಷಯನ್ನು ಕೂಡ, ಬೇರೆ ವಿಷಯದಲ್ಲಿ ತಲೆ ಹಾಕೋದಲ್ಲ, ಹೋಗ್ತಾ ಇರ್ಲಿಲ್ಲ ಅಂತಲ್ಲ, ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾನೂ ಇರ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಕೃಷ್ಣನಲ್ಲೇ ಅವ್ರು ನೆಲೆಸಿದ್ರು. ಸಂಪೂರ್ಣವಾಗಿದ್ರೆ 24/7. ನಾವು ಯಾವ ವಿಷಯದಲ್ಲಿ, ಹಾಗೆ ನಾವು ಕೂಡ ಯಾವ ವಿಷಯದಲ್ಲಿ ಆಸಕ್ತಿ ಇಟ್ಕೊಳ್ತೀವೋ ಅದನ್ನೇ ನಾವು ಮಾತಾಡ್ತೀವಿ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಚೈತನ್ಯರ ವಿಷಯವಾಗಿಯೇ ಧ್ಯಾನಿಸ್ತಾ ಇದ್ರು, ಇನ್ನೊಂದು ವಿಷಯಕ್ಕೆ ಅವ್ರು ಹೋಗ್ತಾ ಇರ್ಲಿಲ್ಲ. ಚೈತನ್ಯರ ವಿಷಯವಾಗಿ ಅವ್ರು ಧ್ಯಾನಿಸ್ತಾ ಇರೋದ್ರಿಂದ ಅದನ್ನೇ ಅವ್ರು ಮಾತಾಡ್ತಾ ಇದ್ರು ಅನ್ನೋದು ಕೂಡ ಅನುವಾದದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಬರೀತಾರೆ. ಹೀಗೆ ನಮ್ಮ ಮನಸ್ಸಿನಲ್ಲಿ ಏನು ತುಂಬಿರುತ್ತೋ ಅದೇ ನಮ್ಮ ಒಂದು ಬಾಯಲ್ಲಿ ಬರುತ್ತೆ. ಸೊ ಹೀಗೆ ಗದಾಧರ ಪಂಡಿತರು ಯಾರು ಅಂತ ಹೇಳಿ ನಾವು ತಿಳ್ಕೊಳ್ಳೋದಾದ್ರೆ, ಗದಾಧರ ಪಂಡಿತರು ಚೈತನ್ಯ ಮಹಾಪ್ರಭುಗಳ ಆಪ್ತ ಪಾರ್ಥರಾಗಿದ್ರು. ಮತ್ತೆ ಈ ಪಂಚತತ್ವ ಇದೆಲ್ಲ, ಶ್ರೀ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸತಿ ಗೌರ ಭಕ್ತರಿಂದ ಆ ಒಂದು ಪಂಚತತ್ವದ ಒಂದು ಅಂಗ ಇವರು. ಸೊ ಇವ್ರ ಸ್ವಭಾವ ಲಾಸ್ಟ್ ಟೈಮ್ ಗದಾಧರ ಪಂಡಿತರು ನನಗೆ ಬಂದಿತ್ತು ಚೈತನ್ಯ ಚರಿತಾಮೃತದಲ್ಲಿ ಹೇಳುವಾಗ. ಅವರ ಒಂದು ಸ್ವಭಾವ ಹೇಗಿತ್ತು ಅಂತ, ತುಂಬಾ ಮೃದು ಶಾಂತ ಸ್ವಭಾವದವರು, ಆಳವಾದ ಭಕ್ತಿ ಅವರಿಗೆ ಇತ್ತು. ಚೈತನ್ಯ ಮಹಾಪ್ರಭುಗಳು ಬರ್ಲಿಕ್ಕೆ ಇಲ್ಲ ಅವ್ರದಿತ್ತ, ಯಾರ್ದಿತ್ತು ಹೌದಿಲ್ಲ ಅನ್ಸುತ್ತೆ. ಆಳವಾದ ಭಕ್ತಿ ಅವರಲ್ಲಿತ್ತು. ಮತ್ತೆ ಒಂದಾಗಿ ಗದಾಧರ ಪಂಡಿತರದ್ದು ನೋಡಿದರೆ ಇವರು ಶ್ರೀಮತಿ ರಾಧಾರಾಣಿಯ ಅವತಾರ ಅಂತ ಹೇಳಿ ಪರಿಗಣಿಸ್ತಾರೆ ಗದಾಧರ ಪಂಡಿತರನ್ನು. ಹೀಗೆ ಇವರಿಂದ ನಾವು ನೋಡೋದಾದ್ರೆ ಚೈತನ್ಯ ಮಹಾಪ್ರಭುಗಳನ್ನ ಅವ್ರು ಧ್ಯಾನಿಸ್ತಾ ಇದ್ರು, ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ವಿಷಯಗಳೇ ಅವ್ರ ಬಾಯಲ್ಲಿ ಬರ್ತಾ ಇತ್ತು. ಹೀಗೆ ನಾವು ನಮ್ಮ ಹೃದಯದಲ್ಲಿ ಕೃಷ್ಣ ಇದ್ರೆ ಬಾಯಲ್ಲಿ ಕೂಡ ಕೃಷ್ಣ ಯಾವಾಗ್ಲೂ ಬರ್ತಾನೆ. ಹಾಗಾಗಿ ನಾವು ಯಾವುದನ್ನ ಪ್ರೀತಿಸ್ತೀವೋ ಅದನ್ನೇ ನಾವು ಮಾತಾಡ್ತೀವಿ. ಹಾಗೆ ನಾವು ಮನಸ್ಸಿನಿಂದ ಕೃಷ್ಣನನ್ನ ಪ್ರೀತಿಸಿದ್ರೆ ಬಾಯಲ್ಲಿ ಕೂಡ ಕೃಷ್ಣ ಬರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇದು ಭೂಗರ್ಭ ಗೋಸಾಯಿ ಅವರ ಕೆಲವೊಂದು ವಿಷಯಗಳನ್ನ ತಿಳಿಸಿದ್ದಾರೆ. ಮುಂದಿನ ಶ್ಲೋಕ ನೋಡೋಣ. ಶ್ಲೋಕ ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ 69. ಸಾಂಗರ್ ಶಿಷ್ಯ ಗೋವಿಂದ ಪೂಜಕ ಚೈತನ್ಯ ದಾಸ ಮುಕುಂದಾನಂದ ಚಕ್ರವರ್ತಿ ಪ್ರೇಮಿ ಕೃಷ್ಣ ದಾಸ. ಸಾಂಗರ್ ಶಿಷ್ಯ ಗೋವಿಂದ ಪೂಜಕ ಚೈತನ್ಯ ದಾಸ ಮುಕುಂದಾನಂದ ಚಕ್ರವರ್ತಿ ಪ್ರೇಮಿ ಕೃಷ್ಣ ದಾಸ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀನಿ ಮಾತಾಜಿ.
ತಾಂಡ್ರ ಶಿಷ್ಯ ಗೋವಿಂದ ಪೂಜಕ ಚೈತನ್ಯ ದಾಸ ಮುಕುಂದಾನಂದ ಚಕ್ರವರ್ತಿ ಪ್ರೇಮಿ ಕೃಷ್ಣದಾಸ. ತಾಂಡ್ರ ಶಿಷ್ಯ ಅವರ ವಿದ್ಯಾರ್ಥಿ, ಗೋವಿಂದ ಗೋವಿಂದ ವಿಗ್ರಹ ಪೂಜಕ, ಗೋವಿಂದ ಅದು ವಿಗ್ರಹ ಪೂಜಕ ಅರ್ಚಕ, ಚೈತನ್ಯ ದಾಸ ಚೈತನ್ಯ ದಾಸ ಎನ್ನುವವರು, ಮುಕುಂದಾನಂದ ಚಕ್ರವರ್ತಿ ಮುಕುಂದನಂದನ ಚಕ್ರವರ್ತಿ ಎನ್ನುವವರು, ಪ್ರೇಮಿ ದೊಡ್ಡ ದೈವ ಭಕ್ತರು ಕೃಷ್ಣದಾಸ ಕೃಷ್ಣದಾಸರು. ಅನುವಾದ: ಗೋವಿಂದನ ಗುಡಿಯ ಅರ್ಚಕ ಚೈತನ್ಯ ದಾಸ ಮುಕುಂದಾನಂದನ ಚಕ್ರವರ್ತಿ ಹಾಗೂ ಭಕ್ತ ಶ್ರೇಷ್ಠ ಕೃಷ್ಣದಾಸ ಇವರೆಲ್ಲ ಅವರ ಶಿಷ್ಯ ವರ್ಗಕ್ಕೆ ಸೇರಿದವರಾಗಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಧನ್ಯವಾದಗಳು. ಕೃಷ್ಣ. ಇವರೆಲ್ಲರೂ ಕೂಡ ಸಮಕಾಲೀನರು ಅಂತ ಹೇಳ್ತಾರೆ. ಇವರು ಎಲ್ಲರೂ ಕೂಡ ಶಿಷ್ಯರು. ಹೇಗೆ ಹಿಂದಿನ ಒಂದು ಶ್ಲೋಕದಲ್ಲಿ ಭೂಗರ್ಭ ಗೋಸಾಯಿ ಅವರ ಈ ಗದಾಧರ ಪಂಡಿತರ ಶಿಷ್ಯರು ಅಂತ ಹೇಳಿದ್ವು, ಹಾಗೆ ಇಲ್ಲಿ ಚೈತನ್ಯ ದಾಸ ಅಂದ್ರೆ ಇವರು ಗೋವಿಂದ ದೇವರ ಪೂಜಾರಿ ಇವರು ಪೂಜೆ ಮಾಡ್ತಾರಲ್ಲ, ಸೊ ಅವರು ಗೋವಿಂದ ಒಂದು ಗುಡಿಯ ಅರ್ಚಕರಾಗಿದ್ರು ಅಂತ ಹೇಳಿ ಚೈತನ್ಯ ದಾಸರು. ಮತ್ತೆ ಮುಕುಂದಾನಂದ ಚಕ್ರವರ್ತಿ ಮತ್ತೆ ಪ್ರೇಮಿ ಇವರು ಭಕ್ತ ಶ್ರೇಷ್ಠ ಕೃಷ್ಣದಾಸ ಅಂತ ಹೇಳಿ. ಸೊ ಪ್ರೇಮ್ ಕೃಷ್ಣದಾಸ ಇವರು ಕೂಡ ಸಹ ಶಿಷ್ಯರಾಗಿದ್ರು ಅಂತ ಹೇಳಿ. 4 ಜನ: ಭೂಗರ್ಭ ಗೋಸಾಯಿ, ಚೈತನ್ಯ ದಾಸ, ಮುಕುಂದಾನಂದ ಚಕ್ರವರ್ತಿ ಮತ್ತೆ ಭಕ್ತ ಶ್ರೇಷ್ಠ ಕೃಷ್ಣದಾಸರು. ಪ್ರೇಮಿ ಕೃಷ್ಣದಾಸ ಅಂತ ಹೇಳಿ ಕರೀತಾರೆ ಅವರಿಗೆ. ಇವರೆಲ್ಲ ಶಿಷ್ಯರು ಅಂತ. ಇಲ್ಲಿ ತಾರ ಶಿಷ್ಯ ಗೋವಿಂದ ಪೂಜಕ ಚೈತನ್ಯ ದಾಸ ಅಂತ ಹೇಳ್ತಾರೆ. ತಾರ ಅಂತಂದ್ರೆ ಏನು ಅಂದ್ರೆ ಇಲ್ಲಿ ಭೂಗರ್ಭ ಗೋಸಾಯಿ ಅವ್ರಿಗೆ ಹೇಳ್ತಾ ಇರುವಂತದ್ದು ಅಂದ್ರೆ ಅವರ ವಿದ್ಯಾರ್ಥಿ ಅಂತ ಇಲ್ಲಿ ಹೇಳ್ತಾರೆ. ತಾಂಗರ್ ಶಿಷ್ಯ ಅಂದ್ರೆ ನಿಮ್ಮ ಶಿಷ್ಯ ಅಂತ ಹೇಳಿದ ಹಾಗೆ ಭೂಗರ್ಭ ಗೋಸಾಯಿ ಶಿಷ್ಯ, ಮತ್ತೆ ಅವರ ಶಿಷ್ಯ ಚೈತನ್ಯ ದಾಸ. ಹೀಗೆ ಇಲ್ಲಿ ವಿಶೇಷತೆ ಅಂದ್ರೆ ಗೋವಿಂದ ಗುಡಿ ಪೂಜಾರಿ ಅರ್ಚಕರಾಗಿದ್ರು, ಮತ್ತೆ ಈ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾ ಇದ್ರು. ಮತ್ತೆ ಇವರ ಜೊತೆಗೆ ಒಂದು ಭಕ್ತಿನೂ ಇತ್ತು, ಇವರಲ್ಲಿ ಸೇವೆನೂ ಕೂಡ ಇತ್ತು, ಭಗವಂತನ ಪೂಜೆಯನ್ನ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಅವರ ಒಂದು ರೀತಿಯ ಶುದ್ಧೀಕರಣ ಆಗಿತ್ತು ಅಂತ ಹೇಳ್ತಾರೆ. ಮುಕುಂದಾನಂದ ಚಕ್ರವರ್ತಿ ಕೂಡ ಹೇಳ್ತಾರೆ, ಇವರೊಬ್ರು ಇನ್ನೊಬ್ರು ಶಿಷ್ಯರು ಇವರು ಯಾರಾದ್ಮೇಲೆ ಈ ಗೋವಿಂದ ದಾಸ ಆದ್ಮೇಲೆ. ಸೊ ಇವರು ಮುಕುಂದಾನಂದರು ಅವರದ್ದು ವಿಶೇಷತೆ ಏನಂತಂದ್ರೆ ಇವರು ಪಂಡಿತರಾಗಿದ್ರು. ಪಂಡಿತರು ಗೊತ್ತಲ್ಲ ನಿಮ್ಗೆ, ಜ್ಞಾನದಲ್ಲಿ ಪರಿಣಿತರಾಗಿರುವಂತದ್ದು. ಹೀಗೆ ಇವರು ಭಕ್ತಿಯ ಜ್ಞಾನದಲ್ಲಿ ಪರಿಣಿತರಾಗಿರುವಂತದ್ರು ಮುಕುಂದಾನಂದ ಚಕ್ರವರ್ತಿ ಅವರು. ಹೀಗೆ ಮತ್ತೆ ಯಾವಾಗ ಭಕ್ತಿ ಮತ್ತೆ ಜ್ಞಾನ ಕೂಡುತ್ತೋ ಅದು ಒಂದು ಭಕ್ತಿಯ ಸ್ಥಿರತೆ ಅಂತ ಹೇಳಿ ಕರೀತಾರೆ ಅಲ್ಲ. ಸೊ ಸ್ಥಿರವಾದ ಒಂದು ಭಕ್ತಿಯಲ್ಲಿ ಆತ್ಮೀಯತೆ ಇತ್ತು ಅಂತ ತಿಳ್ಕೊಬಹುದು. ನೆಕ್ಸ್ಟ್ ಈ ಕೃಷ್ಣದಾಸ, ಪ್ರೇಮಿ ಕೃಷ್ಣದಾಸ ಅಂತ ಹೇಳ್ತಾರೆ. ಭಕ್ತ ಶ್ರೇಷ್ಠ ಕೃಷ್ಣದಾಸ. ಭಕ್ತ ಶ್ರೇಷ್ಠ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರು ಪ್ರೇಮಿ ಕೃಷ್ಣದಾಸ ಅಂದ್ರೆ ಪ್ರೇಮದಿಂದ ತುಂಬಿದ ಭಕ್ತಿ ಅವರಲ್ಲಿತ್ತು ಅಂತ ಹೇಳಿ, ಅಂದ್ರೆ ಪ್ರೇಮದ ಹಂತದಲ್ಲಿ ಇರುವಂತ ಭಕ್ತಿ ಅವರಲ್ಲಿತ್ತು ಅಂತ ಹೇಳಿ ಅದಕ್ಕಾಗಿ ಪ್ರೇಮ ಕೃಷ್ಣದಾಸ ಅಂತ ಹೇಳಿ ಕರೀತಾರೆ. ಸೊ ಅವರು ಶುದ್ಧ ಪ್ರೇಮ ಭಕ್ತ ಆಗಿದ್ರು, ಅಂದ್ರೆ ಭಾವಪೂರ್ಣ ಸೇವೆ ಅವರಲ್ಲಿತ್ತು. ಭಾವ ಪ್ರೇಮ ಏನ್ ಬರುತ್ತಲ್ಲ, ಆ ಭಾವ ಪ್ರೇಮ ವನ್ನ ಹೊಂದಿದಂತ ಪ್ರೇಮ ಕೃಷ್ಣದಾಸ ಅಂತ ಹೇಳ್ತಾರೆ. ಇದು ಏನು ಅಂತಂದ್ರೆ ಭಕ್ತಿಯ ಒಂದು ಶ್ರೇಷ್ಠ ಮಟ್ಟವನ್ನ ಪಡೆದಂಥವ್ರು ಈ ಪ್ರೇಮಿ ಕೃಷ್ಣದಾಸ್ ಅವರು. ಹೇಗೆ ಚೈತನ್ಯ ಚರಿತಾಮೃತ ಹೇಳ್ತಿದ್ವು, ಆ ಭಾವ ಪ್ರೇಮದ ಹಂತಕ್ಕೆ ಹೋಗಿದ್ರು ಅಂತ ಹೇಳಿ. ಸೊ ಅವರಲ್ಲಿ ಅವರು ಸ್ವತಃ ಭಗವಂತ, ಆದ್ರೆ ಈ ಶಿಷ್ಯರಲ್ಲಿ ಅಂದ್ರೆ ಭಕ್ತರಲ್ಲಿ ಈ ಪ್ರೇಮಿ ಕೃಷ್ಣದಾಸರು ಭಕ್ತಿಯ ಶ್ರೇಷ್ಠ ಮಟ್ಟವನ್ನ, ಉನ್ನತ ಮಟ್ಟವನ್ನ ಪಡೆದಿದ್ರು ಅನ್ನೋದು ಗೊತ್ತಾಗುತ್ತೆ. ಇವರೆಲ್ಲ ಶಿಷ್ಯ ವರ್ಗಕ್ಕೆ ಸೇರಿದಂಥವರಾಗಿದ್ರು ಅಂತ ಹೇಳಿ. ನೋಡಿ ಇಲ್ಲಿ ಗುರು ಒಬ್ರೇ ಆಗಿದ್ದಾರೆ, ಆದ್ರೆ ಶಿಷ್ಯರು ಬೇರೆ ಬೇರೆ. ಯಾರ್ಯಾರು ನೋಡಿದಾಗ ಮೇಲೆ ಇವರು ಭೂಗರ್ಭ ಗೋಸ್ವಾಮಿ ಅವರು, ಚೈತನ್ಯ ದಾಸ, ಮುಕುಂದಾನಂದ ಚಕ್ರವರ್ತಿ ಮತ್ತೆ ಪ್ರೇಮಿ ಕೃಷ್ಣದಾಸ. ಸೊ ಇವರೆಲ್ಲರೂ ಕೂಡ ಬೇರೆ ಬೇರೆ ಶಿಷ್ಯರು ಅಲ್ಲ, ಆದ್ರೆ ಗುರು ಯಾರು ಒಂದೇ. ಆ ವಿಭಿನ್ನ ಬೇರೆ ಬೇರೆ ಶಿಷ್ಯರಾದ್ರೂ ಕೂಡ ಸೇವೆ ಹೇಗೆ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಆಗಿ ಕೊಡ್ತಾ ಇದ್ದಾರೆ. ಗೋವಿಂದ ಗೋಸಾಯರು ಅರ್ಚಕರಾಗಿದ್ದು, ಚೈತನ್ಯ ದಾಸ ಅರ್ಚಕರಾಗಿದ್ರು, ಮುಕುಂದಾನಂದ ಚಕ್ರವರ್ತಿ ಪಂಡಿತರಾಗಿದ್ರು, ಜ್ಞಾನ ಭಕ್ತಿ ಅವರಲ್ಲಿತ್ತು. ಮತ್ತೆ ಭಕ್ತ ಶ್ರೇಷ್ಠ ಕೃಷ್ಣದಾಸ ಪ್ರೇಮದ ಭಾವಕ್ಕೆ ಅವರು ಆ ಮಟ್ಟಕ್ಕೆ ಹೋಗಿದ್ರು. ಸೊ ವಿಭಿನ್ನ ಸೇವೆಗಳನ್ನ ನಾವು ನೋಡ್ತೇವೆ. ಸೊ ಯಾರು ಪೂಜೆ ಮಾಡ್ತಾರೋ, ಯಾರು ಪ್ರಚಾರ ಮಾಡ್ತಾರೋ, ಯಾರು ಈ ಭಕ್ತ ಶ್ರೇಷ್ಠ ಕೃಷ್ಣದಾಸ ಪ್ರೇಮ ಕೃಷ್ಣದಾಸ ಅಂತ ಹೇಳ್ತಾರೆ. ಸೊ ಯಾರು ಪ್ರೇಮದಿಂದ ಭಜನೆ ಮಾಡ್ತಾರೋ,
ಅಲ್ಲ, ಇವೆಲ್ಲ ಕೂಡ ಬೇರೆ ಬೇರೆ ಸೇವೆಯಾಗಿ ನಾವು ನೋಡ್ತೇವೆ. ಇವು ಬೇರೆ ಬೇರೆ ಸೇವೆ ಆಗಿದ್ರು ಕೂಡ ಗುರಿ ಒಂದೇ, ಯಾವುದು? ಕೃಷ್ಣ ಭಕ್ತಿ ಅಂತ ಹೇಳಿ. ನಮ್ಗೆಲ್ರೂ ಕೂಡ ಒಂದೇ ಉದ್ದೇಶ. ಈಗ ಒಂದು ಡಿಗ್ರಿ ತಗೊಳ್ಳಿಕ್ಕೆ ಹೋದ್ರೆ ನಾವು ಕಾಲೇಜ್ ಅಂತ ಹೇಳ್ತೀವಿ. ಸೊ ಕಾಲೇಜಿನ ಅರ್ಥ ನಾವು ನೋಡೋದಾದ್ರೆ, ಕಾಲೇಜ್ ಡೆಫಿನಿಷನ್ ನೋಡೋದಾದ್ರೆ, ಎಲ್ರು ಡಿಗ್ರಿ ಮುಗಿಸ್ಲಿಕ್ಕೆ ಬಂದಿರುವಂತದ್ದು ಎಲ್ರು ಕೂಡ. ಅಲ್ಲಿ ಇರುವಂತದ್ದು ಒಂದು ಕಾಮನ್ ಗೋಲ್ ಅಲ್ಲ, ಕಾಮನ್ ಆಬ್ಜೆಕ್ಟಿವ್, ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕೆ ಬಂದಿರ್ತಾರೆ ಅವರು. ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗುವಂತದ್ದು ಉದ್ದೇಶ ಅವ್ರದ್ದಾಗಿರುತ್ತೆ. ಸೊ ಹೀಗೆ ಎಲ್ರು ಬೇರೆ ಬೇರೆ ತರಾನೇ ಅವರು ಓದ್ತಾ ಇರುವಂತದ್ದು, ಆದ್ರೆ ಉದ್ದೇಶ ಒಂದೇ, ಕೊನೆಗೆ ಎಲ್ರು ಡಿಗ್ರಿ ತಗೊಂಡು ಹೋಗ್ತಾರೆ. ಅದು ಬೇರೆ ಬೇರೆ ಪರ್ಸೆಂಟೇಜ್ ಇರ್ಲಿ, ಏನೇ ಆಗಿರ್ಲಿ. ಇಲ್ಲಿ ಕೂಡ ನಾವು ಸೇವೆ ವಿಭಿನ್ನವಾಗಿ ಕೊಟ್ರು ಕೂಡ ಗುರಿ ಒಂದೇ ಆಗಿರುತ್ತೆ, ಅದೇ ಕೃಷ್ಣ ಭಕ್ತಿ ಆಗಿರುತ್ತೆ. ಬಟ್ ಅದು ಭೌತಿಕಕ್ಕೂ ಆಧ್ಯಾತ್ಮಿಕಕ್ಕೂ ತುಂಬಾ ವ್ಯತ್ಯಾಸವನ್ನ ನಾವು ನೋಡ್ಬೋದು. ಹೀಗೆ ಭೂಗರ್ಭ ಗೋಸಾಯಿ, ಚೈತನ್ಯ ಮಹಾಪ್ರಭುಗಳು ಮತ್ತು ಮುಕುಂದಾನಂದ ಚಕ್ರವರ್ತಿಯವರು ಮತ್ತೆ ಪ್ರೇಮಿ ಕೃಷ್ಣದಾಸ್, ಸೊ ಇವರ ಕುರಿತಾಗಿ ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ತಿಳಿಸ್ತಾರೆ. ಕೊನೆಯ ಶ್ಲೋಕವನ್ನ ನೋಡೋಣ ಇವತ್ತಿಂದು. ಕೇಳಿಸುದಿಲ್ಲ ಮಾತಾಜಿ. ಹರಿಕೃಷ್ಣ. ಮಾತಾಜಿ ಏನ್ ಮಾಡೋಣ? 6 ಆಯ್ತು, ಮಾತಾಜಿ ಕಂಟಿನ್ಯೂ ಮಾಡ್ಲಾ? 71 ಮಾಡ್ಲಾ? ಮಾಡಿದ್ರೆ ಮತ್ತೆ ನಾಳೆಗೆ ಹೊಸ PDF ಸಿಗ್ತದೆ. ಹೌದಾ? 71 ಇಲ್ಲಿ 85 ಇದೆಯಲ್ಲ ಮಾತಾಜಿ ಶ್ಲೋಕ. ಇಲ್ಲಿ PDF ಎಷ್ಟು? 70. ಓಕೆ. ಹಾ, ಈ PDF ಅಲ್ಲ. 71 ವರ್ಗು ಮಾಡ್ಲಾ? ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಶ್ಲೋಕ 70. ಆಚಾರ್ಯ ಗೋಸಾಯಿರ್ ಶಿಷ್ಯ ಚಕ್ರವರ್ತಿ ಶಿವಾನಂದ ನಿರವಧಿ ತಾಂಗರ್ಚಿತ್ವೆ ಚೈತನ್ಯ ನಿತ್ಯಾನಂದ. ಲಕ್ಷ್ಮೀ PM ಮಾತಾಜಿ ಓದಿ. ಲಕ್ಷ್ಮೀ PM ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 70. ಆಚಾರ್ಯ ಗೋಸಾಯಿರ ಶಿಷ್ಯ ಚಕ್ರವರ್ತಿ ಶಿವಾನಂದ ನಿರವಧಿತಾಂಗರ ಚಿತ್ತೆ ಚೈತನ್ಯ ನಿತ್ಯಾನಂದ. ಆಚಾರ್ಯ ಗೋಸಾನಿಯವರ ಶಿಷ್ಯ ವಿದ್ಯಾರ್ಥಿ ಚಕ್ರವರ್ತಿ ಶಿವಾನಂದ ಚಕ್ರವರ್ತಿಯವರು ನಿರವಧಿ ಸದಾ ತಾಂಗ್ರ ಅವರ ಚಿತ್ತೆ ಹೃದಯದಲ್ಲಿ ಚೈತನ್ಯ ನಿತ್ಯಾನಂದ ಭಗವಾನ್ ಚೈತನ್ಯರು ಹಾಗೂ ನಿತ್ಯಾನಂದರು ಸ್ಥಿತರಾಗಿದ್ದಾರೆ. ಅನುವಾದ. ಅನಂತ ಆಚಾರ್ಯರ ಶಿಷ್ಯವರ್ಗಕ್ಕೆ ಸೇರಿದ್ದವರಲ್ಲಿ ಶಿವಾನಂದ ಚಕ್ರವರ್ತಿಯವರು ಒಬ್ಬರು. ಈ ಶಿವಾನಂದರ ಹೃದಯದಲ್ಲಿ ಭಗವಾನ್ ಚೈತನ್ಯ ಹಾಗೂ ನಿತ್ಯಾನಂದರು ಸರ್ವದಾ ನಿವಸಿತರಾಗಿರುತ್ತಿದ್ದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ನಾನು ಮ್ಯೂಟಲ್ಲಿ ಹೇಳ್ತಾ ಇದ್ದೇನೆ ಮಾತಾಜಿ. ಆಚಾರ್ಯ ಗೋಸಾಯಿ ಶಿಷ್ಯ ಚಕ್ರವರ್ತಿ ಶಿವಾನಂದ. ಆಚಾರ್ಯ ಗೋಸಾಯಿ ಅಂದ್ರೆ ಇಲ್ಲಿ ಅನಂತ ಆಚಾರ್ಯರಿಗೆ ಹೇಳ್ತಾ ಇರುವಂತದ್ದು. ಸೊ ಇವರು ಕೂಡ ಒಬ್ರು ಶಿಷ್ಯರು. ಸೊ ಅವರ ಶಿಷ್ಯ ಶಿವಾನಂದ ಚಕ್ರವರ್ತಿ. ನಿರವಧಿ ತಾರಚಿತ್ತೆ ಚೈತನ್ಯ ನಿತ್ಯಾನಂದ. ನಿರವಧಿ ಅಂತಂದ್ರೆ ನಿರಂತರವಾಗಿ ಯಾವಾಗ್ಲೂ ಕೂಡ ಚಿತ್ತೆ ಅಂತಂದ್ರೆ ಹೇಳ್ತಾರೆ. ನಿರವಧಿ ತಾರಚಿತ್ತೆ ಅಂದ್ರೆ ನಿರಂತರವಾಗಿ ಯಾವಾಗ್ಲೂ ಕೂಡ ಹೃದಯದಲ್ಲಿ ಗೌರಾಂಗ ಮತ್ತೆ ನಿತ್ಯಾನಂದರು ನೆಲೆಸಿದ್ರು ಅನ್ನೋದನ್ನ ಹೇಳ್ತಾರೆ. ಚೈತನ್ಯ ನಿತ್ಯಾನಂದ ಅವರು ನೆಲೆಸಿದ್ರು ಅಂತ ಹೇಳಿ. ಅಂದ್ರೆ ಈ ಶಿವಾನಂದ ಚಕ್ರವರ್ತಿ ಠಾಕೂರರು ಅನಂತ ಆಚಾರ್ಯರ ಶಿಷ್ಯರಾಗಿರೋದ್ರಿಂದ ಒಳ್ಳೆಯ ಗುರುವಿನ ಆಶ್ರಯವನ್ನ ಅವ್ರು ಪಡೆದಿದ್ರು. ಶುದ್ಧವಾದಂತಹ ಹೃದಯವನ್ನ ಅವರು ರೂಪಾಂತರಗೊಳಿಸಿದ್ರು. ಮತ್ತೆ ಗುರುವಿನ ಕೃಪೆ ಅವರಲ್ಲಿತ್ತು ಅನ್ನೋದು ಗೊತ್ತಾಗತ್ತೆ. ಸೊ ಮುಖ್ಯವಾದಂತಹ ತತ್ವ ನಾವು ಇದರಿಂದ ತಿಳ್ಕೊಳ್ಳೋದೇನು ಅಂದ್ರೆ, ಯಾರ ಮನಸ್ಸು ಸದಾ ಭಗವಂತನ ನೆಲೆಸಿದೆಯೋ ಅವರ ಜೀವನ ಯಾವಾಗ್ಲೂ ಭಗವತ್ ಪ್ರಜ್ಞೆಯಿಂದ ಕೂಡಿರುತ್ತೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಈ ಅನಂತ ಆಚಾರ್ಯರು ಮಹಾನ್ ವೈಷ್ಣವ ಗುರು ಆಗಿದ್ರು, ಮತ್ತೆ ಚೈತನ್ಯ ಮಹಾಪ್ರಭುವಿನ ಶ್ರೇಷ್ಠ ಭಕ್ತರಾಗಿದ್ರು ಅಂತ. ಶಿಷ್ಯರಿಗೆ ಯಾವಾಗ್ಲೂ ಕೂಡ ಭಕ್ತಿ ಮಾರ್ಗದ ಬೋಧನೆಯನ್ನ ಕೊಡ್ತಾ ಇದ್ರು ಇವರು ಅನಂತ ಆಚಾರ್ಯರು. ಮತ್ತೆ ಈ ಒಂದು ಏನು ಭಕ್ತಿಯ ಸಂಪ್ರದಾಯ ಏನಿದೆಯೋ, ಶುದ್ಧ ಭಕ್ತಿಯ ಒಂದು ಸಂಪ್ರದಾಯವನ್ನ ರಕ್ಷಿಸಿದವರು ಇವರು ಅಂತ ಹೇಳಿ, ಉಳಿಸ್ಕೊಂಡ್ ಬಂದವರು ಅಂತ. ಮತ್ತೆ ಶಿವಾನಂದ ಚಕ್ರವರ್ತಿ ಅವ್ರು ತಿಳ್ಕೊಳ್ದಾದ್ರೆ, ಇವರು ಈಗಾಗಲೇ ಹೇಳಿರೋ ಹಾಗೆ ಇಲ್ಲಿ ಅನಂತ ಆಚಾರ್ಯರ ಶಿಷ್ಯರಾಗಿದ್ರು. ಇವರು ಒಂದು ವಿಶೇಷತೆ ಏನು ಅಂತಂದ್ರೆ,
ಸದಾ ಚೈತನ್ಯ ನಿತ್ಯಾನಂದರ 2ನೇ ಲೈನಲ್ಲಿ ಹೇಳ್ತಾರೆ. ಇಲ್ಲ, ಮೇಲಿನ ಲೈನಲ್ಲಿ ಹೇಳ್ತಾರೆ. ಫಸ್ಟ್ ಲೈನಲ್ಲಿ ಸದಾ ಚೈತನ್ಯರ ಒಂದು ಚೈತನ್ಯ ನಿತ್ಯಾನಂದರ ಸ್ಮರಣೆಯಲ್ಲಿ ಇರ್ತಾ ಇದ್ರು. ಇವ್ರಿಗೂ ಕೂಡ ಆಂತರಿಕ ಭಕ್ತರು ಅಂತ ಹೇಳಿ ಕರೀತಾರೆ, ಭಗವಂತನ ಆಂತರಿಕ ಭಕ್ತರು ಅಂತ ಹೇಳಿ. ಸ್ವರ್ಣ ಭಕ್ತ ಇತ್ತು ಅವರಲ್ಲಿ, ಯಾವಾಗ್ಲೂ ಸ್ಮರಿಸ್ತಾ ಇದ್ರು ಭಗವಂತನನ್ನ ಅಂತ ಹೇಳ್ತಾರೆ. ಯಾರನ್ನ? ಚೈತನ್ಯ ಮಹಾಪ್ರಭುಗಳನ್ನ ಮತ್ತೆ ನಿತ್ಯಾನಂದರನ್ನ ಅಂತ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ 71ನೇ ಶ್ಲೋಕ. ಆರಯತ ವೃಂದಾವನೆ ಬೈಸೆ ಭಕ್ತಗಣ, ಶೇಷ ಲೀಲಾ ಶೋನಿತೆ ಸಬಾರ ಹೈಲ ಮನ. ಮಂಜುಳಾ BN ಮಾತಾಜಿ, ಮಂಜುಳಾ BN ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಆರಾಯೇತ ವೃಂದಾವನೆ ಬೈಸೆ ಭಕ್ತ ಗಣ, ಶೇಷಾಲೀಲ ಶುನೀತೆ ಸಭಾರ ಹೈಲ ಮನ. ಅರಾಯತ್ತ ಇನ್ನೂ ಅನೇಕರಿದ್ದಾರೆ, ವೃಂದಾವನದಲ್ಲಿ ಬೈಸೆ ನಿವಾಸಿಗಳು, ಭಕ್ತಗಣ ಶ್ರೇಷ್ಠ ಭಕ್ತರು, ಶೇಷ ಲೀಲಾ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಕೊನೆಯ ಭಾಗಗಳು, ಶುನೀತೆ ಕೇಳಲು, ಸಭಾರ ಪ್ರತಿಯೊಬ್ಬರ, ಹೈಲ ಆದರೂ ಮನಸ್ಸು. ಅನುವಾದ: ವೃಂದಾವನದಲ್ಲಿ ಇನ್ನೂ ಅನೇಕ ಶ್ರೇಷ್ಠ ಭಕ್ತರಿದ್ದರು. ಅವರೆಲ್ಲರೂ ಭಗವಾನ್ ಚೈತನ್ಯರ ಕೊನೆಯ ಲೀಲೆಗಳ ಬಗೆಗೆ ಶ್ರವಣ ಮಾಡಲು ಅಪೇಕ್ಷಿಸಿದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾರೆ ಆರಯತ ವೃಂದಾವನೆ. ಆರಯತ ವೃಂದಾವನೆ ವೈಸೆ ಭಕ್ತಗಣ ಅಂದ್ರೆ ವೃಂದಾವನದಲ್ಲಿ ಅನೇಕ ಮಹಾನ್ ಭಕ್ತರು ಇದ್ರು. ಸೊ ಅವರು ಸಾಮಾನ್ಯ ಜನರಲ್ಲ ಅಂತ ಹೇಳಿ, ಸೊ ಅವರು ಉನ್ನತವಾದಂತ ಆತ್ಮೀಯವಾದಂತ ಭಕ್ತರ ಒಂದು ವರ್ಗಕ್ಕೆ ಅವರು ಸೇರಿದವರಾಗಿದ್ರು ಅಂತ ಒಂದು ಆತ್ಮೀಯ ಸ್ಥಿತಿ ಭಕ್ತಗಣರಿಗೆ ಇತ್ತು ಅಂತ ಹೇಳಿ ಯಾರೆಲ್ಲ ಹೇಳಿದ್ರು ಅವರೆಲ್ಲ ಆ ವೃಂದಾವನದ ಭಕ್ತಗಣದ ಒಂದು ಮನಸ್ಥಿತಿ ಅವರಲ್ಲಿ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಶೇಷಲೀಲಾ ಶುಣಿತೆ ಸಬಾರ್ ಹೈಲಮಾನ. ಶೇಷಲೀಲಾ ಅಂತಂದ್ರೆ ಈ ಚೈತನ್ಯ ಮಹಾಪ್ರಭುಗಳ ಒಂದು ಅಂತಿಮ ಲೀಲೆಯನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಸಬಾರ್ ಮನ ಅಂದ್ರೆ ಎಲ್ಲರ ಮನಸ್ಸು ಮಹಾಪ್ರಭುವಿನ ಅಂತಿಮ ಲೀಲೆಯನ್ನ ಕೇಳುವುದ್ರ ಕಡೆಗೆ ಇತ್ತು ಅಂತ. ಸೊ ಎಲ್ರು ಒಂದೇ ಆಸೆಯನ್ನ ಹೊಂದಿದ್ರು ಈ ಒಂದು ಅಂತಿಮ ಲೀಲೆಯನ್ನ ಕೇಳುವುದ್ರಲ್ಲಿ ಅಂತ ಹೇಳಿ. ಸೊ ನೋಡಿ, ಭಕ್ತನ ಲಕ್ಷಣ ಗೊತ್ತಾಗುತ್ತೆ ಇಲ್ಲಿ. ಸೊ ಭಗವಂತನ ಕಥೆ ಕೇಳಲಿಕ್ಕೆ ಎಷ್ಟು ಆಸಕ್ತಿ ಅವ್ರಿಗೆ ಇದೆ ಅಂತ, ಆಧ್ಯಾತ್ಮಿಕ ವಿಷಯದಲ್ಲಿ ಅವ್ರಿಗೆ ರುಚಿ ಎಷ್ಟಿತ್ತು ಅನ್ನೋದು ಗೊತ್ತಾಗತ್ತೆ. ಭಕ್ತನ ಹೃದಯ ಈ ಭಗವಂತನ ಕತೆ ಕೇಳಲಿಕ್ಕೆ ಸದಾ ಹಂಬಲಿಸುತ್ತೆ ಅನ್ನುವಂಥದ್ದು ಈ ಶಿಷ್ಯರಿಂದ ನಮ್ಗೆ ಗೊತ್ತಾಗುತ್ತೆ. ಹೀಗೆ ನಮ್ಗೆ ಈ ವೃಂದಾವನದ ಭಕ್ತರು ಅಂತ ಇಲ್ಲಿ ಹೇಳಿದ್ದಾರೆ. ನಮ್ಗೆ ಕ್ವೆಶ್ಚನ್ ಬರ್ಬೋದು, ವೃಂದಾವನದ ಭಕ್ತರು ಯಾರು ಅಂತ ಹೇಳಿ. ವೃಂದಾವನ ಭಕ್ತರು ಇಲ್ಲಿ ನಾವು ಜಗತ್ ಗೋಸ್ವಾಮಿಗಳು ಯಾರೆಲ್ಲ ನಿಮ್ಗೆ ಗೊತ್ತು. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥದಾಸ ಗೋಸ್ವಾಮಿ. ಸೊ ಇವರೆಲ್ಲರೂ ಮತ್ತೆ ಇತರ ವೈಷ್ಣವರು ಕೂಡ ಇದ್ದಾರೆ. ಸೊ ಇವರು ಚೈತನ್ಯ ಮಹಾಪ್ರಭುವಿನ ಆಜ್ಞೆಯಂತೆ ವೃಂದಾವನದಲ್ಲಿ ನೆಲೆಸಿದ್ರು. ಮತ್ತೆ ಅವರಿಗೆ ಆದೇಶವನ್ನ ಕೊಡ್ಲಾಯಿತು ಚೈತನ್ಯ ಮಹಾಪ್ರಭುಗಳಿಂದ. ಈ ಲೀಲೆಯ ಪ್ರಚಾರವನ್ನ ಮಾಡುವಂಥದ್ದು, ದೇವಸ್ಥಾನದ ಸ್ಥಾಪನೆಯನ್ನ ಮಾಡುವಂಥದ್ದು, ಶಾಸ್ತ್ರ ಬರೆಯುವಂಥದ್ದು. ಸೊ ಹಾಗೆ ಅದರ ಪ್ರಕಾರನೇ ಈ ಆದೇಶದ ಪ್ರಕಾರನೇ ಅವರೆಲ್ಲ ಕೂಡ ಕಾರ್ಯನಿರ್ವಹಿಸಿದ್ರು. ಹೀಗೆ ಈ ವೃಂದಾವನ ಅನ್ನುವಂಥದ್ದು ಭಗವಂತನ ಲೀಲೆಯ ಭೂಮಿ ಆಗಿದೆ. ಹಾಗಾಗಿ ಅತ್ಯಂತ ಪವಿತ್ರವಾದಂತಹ ಸ್ಥಳ. ಹೀಗೆ ಭಕ್ತರು ಇಲ್ಲಿ ಏನ್ ಮಾಡ್ತಾರೆ, ಕೃಷ್ಣನ ಸ್ಮರಣೆಯಲ್ಲಿ ತಮ್ಮ ಜೀವನವನ್ನ ನಡೆಸ್ಲಿಕ್ಕೆ ಇಲ್ಲಿ ಬರುವಂತದ್ದು ಅಂತ. ಹೀಗೆ ಈ ಶೇಷಲೀಲಾ ಅನ್ನುವಂಥದ್ದು ಮಹಾಪ್ರಭುವಿನ ಜೀವನದ ಅಂತಿಮ ಭಾಗ ಆಗಿರೋದ್ರಿಂದ ಈ ರಾಧಾರಾಣಿ ಭಾವದ ಅನುಭವ, ಆಳವಾದ ಪ್ರೇಮ, ಒಂದು ಗಂಭೀರ ಒಂದು ಭಾವವನ್ನ ಪಡಿಲಿಕ್ಕೆ ಶ್ರೇಷ್ಠ ಭಕ್ತರು ಇಲ್ಲಿ ನೆರೆದು ಆ ಲೀಲೆಯನ್ನ ಕೇಳಲಿಕ್ಕೆ ಬಂದಿದ್ರು ಅನ್ನೋದು ಗೊತ್ತಾಗುತ್ತೆ. ಹರೇ ಕೃಷ್ಣ. ಸೊ ಈ ಒಂದು ಶ್ಲೋಕದೊಂದಿಗೆ ಇವತ್ತಿನ ತರಗತಿನ ಏನ್ ಮಾಡೋಣ. ಹೇಗೆ ಭಕ್ತನ ಹೃದಯ ಸದಾ ಭಗವಂತನ ಕತೆ ಕೇಳಲಿಕ್ಕೆ ಹಂಬಲಿಸುತ್ತೋ, ಸೊ ನಾವು ಕೂಡ ಹಾಗೆ ಕೃಷ್ಣದ ಕತೆ ಕೇಳಲಿಕ್ಕೆ ಆಸೆ ಹುಟ್ಟಿದ್ರೆ, ಆಸೆ ಇತ್ತು ಅಂತಂದ್ರೆ ಭಗವಂತನ ಒಂದು ಕೃಷ್ಣ ಕಥೆನ ಕೇಳಲಿಕ್ಕೆ ನಮ್ಮಲ್ಲಿ ಆಸೆ ಇದ್ರೆ ಇದರ ಅರ್ಥ ಏನು, ನಮ್ಮ ಭಕ್ತಿ ಬೆಳೀತಾ ಇದೆ ಅಂತ ಅರ್ಥ ಅಂತ ಹೇಳಿ ತಿಳ್ಕೊಳ್ತಾ ಇವತ್ತಿನ ಒಂದು ತರಗತಿಗೆ ಅಲ್ಪ ವಿರಾಮನ ಕೊಡೋಣ. ಸೊ ಮುಂದಿನ ಶ್ಲೋಕ ಅಂದ್ರೆ 72ರಿಂದ ನಾಳೆ ನಾವು ಓದಿ ಚರ್ಚೆಯನ್ನ ಮಾಡೋಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಪ್ರವೀಣ ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ.
ಹರೇ ಕೃಷ್ಣ. ಯಾರೆಲ್ಲ ಅಟೆಂಡೆನ್ಸ್ ಹಾಕಿಲ್ಲ ಅವ್ರ ಅಟೆಂಡೆನ್ಸ್ ಹಾಕಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ದಂಡೋತ್ ಮೇಡಮ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನನ್ಗೆ ಆಕ್ಚುಲಿ ಇಷ್ಟು ಗೋಸ್ವಾಮಿಗಳ ಬಗ್ಗೆ ಕೊಟ್ಟಿದಾರಲ್ಲ, ಅವ್ರ ಬಗ್ಗೆ ನಂಗೆ ಪೂರ್ಣ ಮಾಹಿತಿ ಇಲ್ಲ. ಹಾಗಾಗಿ ನಂಗೆ ನಿಮ್ಗೆ ಅಷ್ಟೊಂದು ಹೇಳಿಕ್ ಆಗ್ಲಿಲ್ಲ. ಚೆನ್ನಾಗಿದೆ ಮಾತಾಜಿ. ನೋಡೋಣ, ನಾನು ಕೂಡ ತಿಳ್ಕೊಬೇಕು ಅದನ್ನ. ಚೆನ್ನಾಗಿದೆ ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ರೆ ಮೀಟಿಂಗ್ ಏನ್ ಮಾಡೋಣ? ಎಲ್ಲವೂ ಅಟೆಂಡೆನ್ಸ್ ಹಾಕಿದ್ಯದಲ್ವಾ ಮಾತಾಜಿ? ಮೀಟಿಂಗ್ ಎಂಡ್ ಮಾಡಿ ಮಾತಾಜಿ. ಓಕೆ ಮಾತಾಜಿ.